ಸಂಸದರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ನಮ್ಮ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಅತಿಥಿಗಳಾಗಿ ಬರಬೇಕಾಗಿತ್ತು. ಆದರೆ ಅನ್ಯ ಕಾರ್ಯ ನಿಮಿತ್ತ ಚೆನ್ನೈಯಲ್ಲಿದ್ದರೂ ಕೂಡ ತಡವಾಗಿ ಆದರೂ ಬರುತ್ತೇನೆ ಎನ್ನುವಂಥ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟ ಮಾತಿನ ಪ್ರಕಾರವಾಗಿ ಸಂಸ್ಥೆಯ ಮೇಲಿನ ಅಭಿಮಾನದಿಂದ, ಕಲೆಯ ಮೇಲಿನ ಪ್ರೀತಿಯಿಂದ, ನಮ್ಮೆಲ್ಲರ ಮೇಲಿನ ಪ್ರೀತಿ ಅಭಿಮಾನಗಳಿಂದ ಪ್ರಸ್ತುತ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಈ ಸ್ಥಳಕ್ಕೆ ಬಂದು ತಲುಪಿದ್ದಾರೆ. ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾನ್ಯ ಸಂಸದರಿಗೆ ನಾನು ಕೋರ್ತಾ ಇದ್ದೇನೆ. ದಯವಿಟ್ಟು ಸಂಸದರು ವೇದಿಕೆಗೆ ಬಂದು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಸದರಿಂದ 2 ಮಾತು. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂತಹ ಶ್ರೀ ಸಂಜೀವ ಮಠಂದೂರು ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈಗ ಮಾನ್ಯ ಸಂಸದರಿಂದ 2 ಶುಭಾಶಂಸನೆಯ ಮಾತುಗಳು. ಬನ್ನದ ಮಹಾಲಿಂಗ ಪ್ರತಿಷ್ಠಾನದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ವಿಶೇಷವಾಗಿ ಬನ್ನದ ಮಹಾಲಿಂಗ ಅವರು ಯಕ್ಷಗಾನದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಲಾವಿದ. ಒಂದು ಬನ್ನದ ಕಲಾವಿದನಾಗಿ ಕಲೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಯಕ್ಷಗಾನದ ಸಂಪ್ರದಾಯ ಸಂಸ್ಕೃತಿಗಳನ್ನು ಉಳಿಸುವುದರ ಜೊತೆಗೆ ಬಣ್ಣದ ವೇಷಕ್ಕೆ ಅವರದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಬರೆದವರು. ಅಂತಹ ಶ್ರೇಷ್ಠ ಕಲಾವಿದನ ಹೆಸರಿನಲ್ಲಿ ಪ್ರತಿಷ್ಠಾನ ನಿರ್ಮಿಸಿ ವರ್ಷಕ್ಕೊಬ್ಬ ಕಲಾವಿದನನ್ನು ಗುರುತಿಸ್ತಕ್ಕಂಥ ಕಾರ್ಯ ಅಭಿನಂದನೀಯ. ವಿಶೇಷವಾಗಿ ಈ ಸಾರಿ ಸಿದ್ದಕಟ್ಟೆ ಅವರ ಶಿಷ್ಯ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರಿಗೆ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಮಹಾಲಿಂಗರು ಸಂಪಾದನೆ ಮಾಡಿರ್ತಕ್ಕಂಥ ಕೀರ್ತಿಯ ಆ ಗುಣವನ್ನು ಇವರು ಬೆಳೆಸಲಿ ಅನ್ನುವಂಥ ಕಾರಣವನ್ನು ನೆನಪಿಸ್ತಾ ಇವರಿಗೂ ಅಂಥ ಪ್ರತಿಷ್ಠೆಯ ಒಂದು ಪ್ರಶಸ್ತಿಯನ್ನು ಕೊಟ್ಟಿರುವುದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ರಸಭಂಗ ಆಗಿರುವುದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ಈ ಕಲಾಭಿಮಾನಿಗಳ ನಿಮ್ಮ ಬೆಳಿಗ್ಗೆ ಬರಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಕ್ಷಮೆಯನ್ನು ಯಾಚಿಸ್ತಾ ಸದಾಶಿವ ಶೆಟ್ಟಿಗಾರ್ ಮಹಾಲಿಂಗರು ಎಷ್ಟು ಎತ್ತರಕ್ಕೆ ಏರಿದ್ರೆ ಅಷ್ಟೇ ಎತ್ತರಕ್ಕೆ ಏರಲಿ ಅಂತ ಶುಭವನ್ನು ಹಾರೈಸ್ತೇನೆ. ಕುಂದಿ ಗೌರವ ನಿರವನಿರಿಸಿದನು
18ನೇ ದಿವಸ ಇಂದು ಸಂಭವಿಸಿ ಹೋಯಿತು. ಇಂದು ಮಧ್ಯಾಹ್ನದವರೆಗೆ ಸೇನಾಪತ್ಯವನ್ನು ವಹಿಸಿ ಹೋರಾಡಿದವ ಶಲ್ಯಭೂಪಾಲ ಏನು ಮಾಡೋಣ, ಧರ್ಮಜನ ಕೈಯಲ್ಲಿ ಹತನಾಗಿ ಹೋದ. ಆ ಬಳಿಕ ತನ್ನನ್ನು ತಾನೇ ಸೇನಾಪತಿ ಎನ್ನುವುದಾಗಿ ಘೋಷಿಸಿಕೊಂಡು ಯುದ್ಧವನ್ನು ಮಾಡಿದ ಕೌರವೇಶ್ವರ ಖಾಡಾಖಾಡಿಯಾಗಿ ಭೀಮಸೇನ ಜೊತೆಯಲ್ಲಿ ಗದಾಯುದ್ಧವನ್ನು ಮಾಡಿದ. ಏನು ಮಾಡೋಣ, ಭೀಮನ ಆ ಗದಾಘಾತವನ್ನು ತಾಳುವುದಕ್ಕೆ ಅಸಾಧ್ಯನಾಗಿ ರಣಕ್ಷೇತ್ರದಿಂದ ಜಾರಿದನಂತೆ. ಈ ವಿಚಾರವನ್ನು ತಿಳಿದಂತಹ ನಾವು ಅವ ಎಲ್ಲಿದ್ದಾನೆ ಎನ್ನುವುದಾಗಿ ಹುಡುಕುತ್ತಾ ಮುಂದೆ ಬಂದಂತಹ ಸಂದರ್ಭ ಸಂಜಯನ ದರ್ಶನವಾಯಿತು. ವೈಪಾಯನ ಸರೋವರದ ತೀರಕ್ಕೆ ಹೋಗಿದ್ದಾನಂತೆ. ನೀರಿನಲ್ಲಿ ಅಡಗಿ ಕುಳಿತಿದ್ದಾನೆ ಕೌರವೇಶ್ವರ ಎಂಬ ವರ್ತಮಾನವನ್ನು ಸಂಜಯರೇ ಸೂಚಿಸಿದರು. ಹಾಗಾಗಿ ಆ ನೃಪಕುಲೋತ್ತಮನನ್ನು ಮಾತನಾಡಿಸಬೇಕು ಎಂಬ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ಮಾತನಾಡಿಸ್ತೇನೆ, ನೋಡೋಣ. ಸರೋವರದ ಮಧ್ಯಭಾಗದಲ್ಲಿ ಅಡಗಿ ಕುಳಿತಿದ್ದಾನೆ. ಜಲಸ್ತಂಭವನ್ನು ಬಲ್ಲವ ಈತ, ಹಾಗಾಗಿಯೇ ನೀರೊಳಗೆ ಇರುವುದಕ್ಕೆ ಸಾಧ್ಯವಾಗಿದೆ. ಸರಿ, ಇವನನ್ನು ಮೇಲಕ್ಕೆ ಬರಿಸಬೇಕಲ್ಲ. ಮಾತನಾಡಿ ನಿಮ್ಮ ವಂಶದಲ್ಲಿ ಅದೆಷ್ಟೋ ಮಹಾನುಭಾವರು ಈ ಮೊದಲು ಆಗಿ ಹೋಗಿದ್ದಾರೆ. ಹಾಗೆಂದು ಅವರ್ಯಾರೂ ಕೂಡ ಕೌರವ ಎಂಬ ಹೆಸರನ್ನು ಸಂಪಾದಿಸಿದ್ದಿಲ್ಲ. ಅದು ಸಂಪಾದಿಸಿದ್ದಿದ್ರೆ ನೀನೋರ್ವನೇ ಕುರುಕುಲ ಚೂಡಾಮಣಿ ಎನಿಸಿಕೊಂಡವನು ನೀನು. ಸ್ವಯಂ ಪಟ್ಟಾಭಿಷಿಕ್ತನಾಗಿ ಅನಭಿಷಿಕ್ತ ದೊರೆ ಎನ್ನುವುದಾಗಿ ಕರೆಸಿಕೊಂಡಂತಹ ನೀನಿಂದು ಅರಿಗಳಿಗೆ ಹೆದರಿ ತಲೆಮರೆಸಿಕೊಳ್ಳುವುದಕ್ಕಾಗಿ ಈ ಸರೋವರವನ್ನು ಆಶ್ರಯಿಸುತ್ತಾ ಇದೆಯಲ್ಲ. ಆರಂಭದಲ್ಲಿ ದುರಬೇಕು ಎನ್ನುವುದಾಗಿ ಹೇಳಿದವನು ನೀನೆ. ಆದರೆ ಈಗ ಅದನ್ನು ಉಳಿದು ಯುದ್ಧಕ್ಕೆ ಹೆದರಿ ಈ ರೀತಿಯಾಗಿ ನೀರಿನಲ್ಲಿ ಅಡಗಿ ಕುಳಿತಿದ್ದೀಯಲ್ಲ. ಕುರುವಂಶದಲ್ಲಿ ಸಂಭವಿಸಿದಂತಹ ಯಾವ ಪುಣ್ಯಾತ್ಮನೂ ಕೂಡ ಈ ರೀತಿಯಾಗಿ ಮೀನು ಕಪ್ಪೆಗಳಂತೆ ನೀರನ್ನು ಆಶ್ರಯಿಸಿರಲಿಲ್ಲ. ಅರ್ಥವಾಯಿತು ನಿನಗೆ ಯಾರ ಭಯ ಎನ್ನುವುದಾಗಿ. ಆ ಭೀಮಾರ್ಜುನರ ಭಯದಿಂದಲಾಗಿ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ
ಈ ಸರೋವರನ್ನು ಆಶ್ರಯಿಸಿದ್ದಿ. ಚಿಂತೆಯನ್ನು ಬಿಡು, ನಾನಿದ್ದೇನೆ. ಆ ಭೀಮಾರ್ಜುನನ ಶವವನ್ನು ತೆಗೆದು ಜಯವನ್ನು ನಿನಗೋಪಿಸ್ತೇನೆ. ಕದಲ ಕಲಿಗಳು ನೀವಹುದು ಜನಗದಿ ಭೀಮಾರ್ಜುನ ಕೊಲ್ವರೆಂದು ತೋರುವುದು. ಕದಲ ಕಲಿಗಳು ನೀವಹುದು ಅಶ್ವತ್ಥಾಮಾಚಾರ್ಯರು ಸರಿ ಗೌರವ. ಕದನ ಕಲೆಗಳು ನೀವು ಎಂಬ ವಿಚಾರವನ್ನು ನಾನು ಅರಿತವನೇ ಹೌದು. ಆದರೆ ನಿಮ್ಮ ಕಲಿತನವನ್ನ ಪರಾಕ್ರಮವನ್ನ ಯುದ್ಧ ಕ್ಷೇತ್ರದಲ್ಲಿ ತೋರಿಸಿದವರು ನೀವಲ್ಲ. ಇಂದು ಬಂದು ನಾನಿದ್ದೇನೆ, ಸಹಾಯಕ್ಕೆ ತಾನಿದ್ದೇನೆ ಎಂಬ ಹಾಗೆ ಹೇಳ್ತಾ ಇದ್ದೀನಿ. ಸ್ವಾಮಿ, ಯುದ್ಧಕ್ಕೆ ಕದರಿ ಇಂದು ಸರೋವರದಲ್ಲಿ ಅಡಗಿ ಕುಳಿತವನು ನಾನಲ್ಲ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ನಿಮ್ಮ ಸಹಾಯ ಈಗ ಅಗತ್ಯವಿಲ್ಲ. ಹೋಗುತ್ತೀರಾ? ನಮ್ಮೊಳಿ ನೀನು ಮುನಿಸೇಕೆ ನಮ್ಮೊಳಿ ನೀನು ಮುನಿಸೇಕೆ ನೀನಾಡಿದಂತಹ ಮಾತಿನ ಧಾಟಿಯನ್ನು ಅರ್ಥವಿಸಿಕೊಂಡೆ. ನಮ್ಮ ಮೇಲೆ ಮುನಿಸಿಕೊಂಡಿರುವ ನೀನು ಎನ್ನುವುದಾಗಿ ಅರ್ಥವಾಯಿತು. ಆದರೆ ಇದಕ್ಕೇನು ಕಾರಣವೋ ನಾನಂತೂ ಅರಿತವನಲ್ಲ. ಎಮ್ಮೊಳಿನಿತು ಮುನಿಸೇಕೆ? ಯಾಕೆಂದರೆ ಅಂತಹ ಯಾವ ಅಪರಾಧವನ್ನು ನಾವು ಮಾಡಿದ್ದಿಲ್ಲ. ನಿನಗೆ ಕೋಪ ಬರುವ ರೀತಿಯಲ್ಲಿ ವ್ಯವಹರಿಸಿದ್ದೂ ಇಲ್ಲ. ಮತ್ತೆ ಈಗ ನೀವು ಅನುಭವಿಸುತ್ತಾ ಇರುವಂತಹ ಈ ಪರಿಸ್ಥಿತಿ, ಇದಕ್ಕೆ ನಿಮ್ಮ ಪೂರ್ವಾರ್ಜಿತವಾದಂತಹ ಪುಣ್ಯದ ಫಲವೇ ಕಾರಣವೇ ಹೊರತಾಗಿ ನಾವು ಯಾರೂ ಅಲ್ಲ. ಹಾಗಾಗಿ ನಮ್ಮನ್ನು ವ್ಯರ್ಥವಾಗಿ ನೀವು ನಿಂದಿಸುವುದು, ಬೈಯುವುದು ಅಗತ್ಯವಿಲ್ಲ. ಆದರೂ ಕೂಡ ದೈವದ ಮಾತನ್ನು ಹೇಳ್ತೇನೆ, ನಮ್ಮನ್ನು ನಂಬು. ಬಿಡದಿರು ಬಲವಂತದವರು ಯುದ್ಧ ಕರ್ಮ ಬೇಡಿದವರಿಗೆ ಇಂತಾದ ಕೌರವರು ಬಿಡುತ್ತ ಬರಬಹುದು ಹೆದರಿ ಸಾಕು ಬಿಡಿ ಬಿಡಿ ಪಡಿವಾರದ ಮಾತುಗಳು ಬಿಡದಿರು ಬಲವಂತದವರು. ನಂಬಿದ ಸ್ವಾಮಿ, ನಂಬಿದ ಹಲವರನ್ನೆಲ್ಲ ನಂಬಿದ ಪರಿಣಾಮ ನನ್ನ ಪಾಲಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕುರುಕುಲ ಪಿತಾಮಹರಾಗಿರುವಂತಹ ಭೀಷ್ಮಾಚಾರ್ಯರು ಒಂದು ಕಾಲದಲ್ಲಿ ಹೇಳಿದರಂತೆ, ಹಸ್ತಿನಾಪತಿಯ
ಬುದ್ಧಿಯನ್ನು ಕಳಿಸ್ತೇನೆ ಎನ್ನುವ ಹಾಗೆ ಆ, ಅಂತ ಅವರನ್ನು ನಂಬಿದ್ರೆ ಬಿಡು ಬಿಡು ಬಿಡು. ನೀನು ಇದುವರೆಗೆ ಯಾರ ಮೇಲೆ ವಿಶ್ವಾಸವನ್ನು ಇರಿಸಿಕೊಂಡೆಯೋ ಅವರು ಯಾರಿಂದಲೂ ನಿನಗೆ ಜಯವನ್ನು ತಂದು ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಈ ಹೊತ್ತಿನಲ್ಲಿ ನಿನಗೆ ಧೈರ್ಯವನ್ನು ಕೊಡ್ತೇನೆ. ನಿನ್ನ ಮುತ್ತಾತನಾದಂತಹ ಭೀಷ್ಮಾಚಾರ್ಯರ ಇಮ್ಮಡಿಯಾಗಿ ಹೋರಾಡುತ್ತೇನೆ. ದ್ರೋಣಾಚಾರ್ಯರು ನನ್ನ ಪಿತಾಮಹರು, ಅವರ ಮುಮ್ಮಡಿಯಾಗಿ ಹೋರಾಡುತ್ತೇನೆ. ಶಲ್ಯ ಭೂಪಾಲನ 4 ಮಾಡಿ ಹೋರಾಟವನ್ನು ನಾನು ಮಾಡ್ತೇನೆ. ಆ ಬಳಿಕ ಆ ಕರ್ಣನ 5 ಭಾಗಕ್ಕೂ ಬಿಗಿಲಿಸುವಂತಹ ಆ ಕೌಶಲವನ್ನು ನಾನು ತೋರಿಸ್ತೇನೆ. ಸ್ವಾಮಿ, ಕರ್ಣನನ್ನು ದ್ರೋಣಾಚಾರ್ಯರನ್ನು ನಂಬಿದ್ರೆ ನನಗೆ ಯಾವ ಪ್ರಯೋಜನವೂ ಆಗಲಿಲ್ಲ ಸ್ವಾಮಿ. ಕರ್ಣಾಟಕ ಪರಾಕ್ರಮ ಏನು? ಅದು ಏನೂ ಅಲ್ಲ. ಒಂದೊಮ್ಮೆ ರಣಕ್ಷೇತ್ರದಲ್ಲಿ ಆ ಮೃಗಧರ್ಮ ಪರಮೇಶ್ವರ ಅಡ್ಡಯಿಸಿದರು. ಲಕ್ಷಕ್ಕೆ ತರುವ ನಾನಲ್ಲ, ನನ್ನನ್ನು ಸಮಾನಬಹುದು ನೀವು ಅದೇನು ಇನ್ನೇ ನಗರ ನಾಗಿರುವೆನು ಈ ಹೊತ್ತಿನಲ್ಲಿ ನೀ ಬೆರಳುವುದೆಲ್ಲ ಮಲ್ಲಗುತ್ತನ ಬೆವಿನಾಗಳು ಅರಗುತ್ತ ಬರುವರು. ನೀವು ಇಲ್ಲಿ ಇರದಿರಲಿಲ್ಲ, ನೀವು ಬೇಗ ಹೋಗಿರಿ. ಆಚಾರ್ಯರೇ, ನಿಮ್ಮದಾಗಿರುವಂತಹ ಘನ ವ್ಯಕ್ತಿತ್ವದ ಬಗ್ಗೆ ನಂಬಿಕೆ ಉಳ್ಳವರೇ ಹೌದು ನಾನು. ಆದರೆ ಈ ಕಾಲದಲ್ಲಿ ನಿಮ್ಮ ಸಹಾಯ ಖಂಡಿತವಾಗಿಯೂ ನನಗೆ ಬೇಡ. ಯಾಕಯ್ಯ? ಆದರೆ ಒಂದು ಮಾತನ್ನು ಹೇಳುತ್ತೇನೆ. ಏನು? ಹಾಲಿನ ರುಚಿ ಏನು ಹೇಗೆ ಎನ್ನುವುದನ್ನು ತೋರಿಸಿಕೊಟ್ಟದ್ದು ಹಸ್ತಿನಾವತಿಯಂತೆ. ಆ ಉಪಕಾರದ ಸ್ಮರಣೆ ನಿಮಗುಂಟು ಅಂತಾದ್ರೆ ನನಗೆ ಒಂದು ಉಪಕಾರ ಮಾಡ್ತೀರಾ ಸ್ವಾಮಿ? ಏನಯ್ಯ? ಕುಳಿತುಕೊಳ್ಳುವುದಕ್ಕೆ ಸದನವನ್ನು ಕೊಟ್ಟಿದ್ದೇನೆ, ಊಟದ ವ್ಯವಸ್ಥೆಯನ್ನು ಮಾಡಿದ್ದೇನೆ, ಒದಿಯುವುದಕ್ಕೆ ಕಂಬಳಿಯನ್ನು ಒದಗಿಸಿ ಕೊಟ್ಟಿದ್ದೇನೆ. ಇಂದು ನನ್ನ ಮೇಲೆ ಸ್ವಲ್ಪ ಅಭಿಮಾನ ಗೌರವ ನಿಮಗೆ ಉಂಟು ಅಂತಾದ್ರೆ ಇಲ್ಲಿಂದ ಒಮ್ಮೆ ಹೊರಟು ಹೋಗಬೇಕು. ಅವರಂತಾದ್ರೆ ಭೀಮಸೇನನ ಬೇಹಿನ ಚರರು ಅರೀತರು ಇಲ್ಲಿಗೆ ಬಂದ್ರು ಅಂತಾದ್ರೆ ನನ್ನ ಇರವನ್ನು ಪತ್ತೆ ಹಚ್ಚುತ್ತಾರೆ. ಸ್ವಾಮಿ, ನಿಮ್ಮ ಉಪಕಾರ ಸಾಕು, ಇಲ್ಲಿಂದ ಒಮ್ಮೆ ಹೋಗಿಬಿಡಿ. ಎಷ್ಟು ಹೇಳಿದರೂ ಕೂಡ ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಈತನಿಲ್ಲ. ಏನು ಮಾಡೋಣ ಹೇಳಿ? ಮಾಡಿದ್ದುಣ್ಣೋ ಮಹಾರಾಯ, ಇದು ಇವನ ಕರ್ಮದ ಫಲ. ಹಾಗಾಗಿ ಇದನ್ನು ಅನುಭವಿಸ್ತಾನೆ. ಇಲ್ಲದಿದ್ದರೆ ಹಸ್ತಿನಾವತಿ ಅರಸು ಕುಮಾರ ನೀರಲ್ಲಿ ವಿರೋಧಿಗಳಿಗೆ ಹೆದರಿ ಅಡಗುತ್ತಾನೆ ಅಂತಾದರೆ ಇದಕ್ಕಿಂತ ಹೆಚ್ಚಿನ ವಿಶೇಷ ಉಂಟು? ಇಲ್ಲ. ಆದರೂ ಬಿಡಲಾರೆ. ನಾನು ಉಂಡಂತಹ ಆ ಉಪ್ಪಿನ ಋಣವನ್ನು ಖಂಡಿತವಾಗಿಯೂ ತೀರಿಸಬೇಕು. ಕಾಲ ಬರಲಿ ನೋಡೋಣ.
ಕೌರವ ಈ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡುತ್ತಿದ್ದಂತೆಯೇ ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅಡಗಿಕೊಂಡೆಯ. ನೀನು ಎಲ್ಲೇ ಅಡಗಿರು, ಎಲ್ಲೇ ಹೋಗು, ಈ ಭೀಮನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನನ್ನ ಕೈಗೆ ಸಿಕ್ಕಬೇಕು. ನಿಜ ಕಥೆಯಿಂದ ನಿಲ್ಲುತ್ತಾನೆ. ಏನೋ ನಿನಗೇನಾಯ್ತು? ನೀನು ಯಾಕೆ ಹೀಗೆ ಕಿರಿಚಾಡುದು? ತಿರುಗಾಡದ ಉಪಾಯ ಇಲ್ಲ. ಯಾಕೆ? ನಿಮ್ಮ ಗದೆಯ ಪೆಟ್ಟು ಒಂದು ತಲೆಗೆ ಬಿಟ್ರೆ ನಾನು ಅಪ್ಪಚ್ಚಿ ಅದೇನು. ನಿನಗೆ ಹೊಡಿತೇನೆ ಅಂತ ಯಾರು ಹೇಳಿ? ಮತ್ತೆ ಗದ್ದೆ ಎತ್ತಿತ್ತು. ಅದು ಕೌರವನ ತಲೆಗೆ ಹೊಡಿತೇನೆ. ನಾನು ಕಲ್ಲ, ಅದಕ್ಕೆ ನಾನು ಜನ ಅಲ್ಲ. ಕೌರ ನಾನಲ್ಲ, ಅದಕ್ಕೆ ಇದ್ದಾರೆ ಬೇರೆ. ನಿನ್ನನ್ನು ನೋಡಿದ ಮೇಲೆ ಗೊತ್ತಾಯ್ತು ನೀನು ಅಲ್ಲ ಅಂತ. ಹಾ, ನೀನೇನು ಇಲ್ಲಿ? ನಾನು ಹೌದು. ಪರಿಚಯ ಆಗಲಿಲ್ಲ. ಇದು ನಿಜ ಅಲ್ಲ, ಇದು ವೇಷ. ಹೌದಾ? ಜನ ನಿಮ್ಮ ಬೇಬಿಯ ಮಕ್ಕಳು. ಎಂತದ್ದು? ನಿಮ್ಮ ಬೇಬಿಯ ಮಕ್ಕಳು. ಬೇಬಿಯ ಮಕ್ಕಳ? ಅದು ಯಾರು? ನೀವು ಹೇಳಿದ್ದಲ್ಲ, ವೇಷ ಬದಲು ಮಾಡಿ ಹೋಗಬೇಕು ಅಂತ ನಿಮ್ಮದು. ಹಾ ಹಾ. ಓ ಓ ಓ ಓ ಎಂತದ್ದು? ನೀನು ಅವನೇ ಅವನನ್ನು ಇದಲ್ಲ ಮತ್ತೆ ಬೇಹುಗಾರಿಕೆಯವರು. ಆ ವಿಷಯ ಉಂಟಾ? ಉಂಟು. ಏನು? ಕೇಳಿ. ನನಗೇನಾಗಲಿಲ್ಲ. ಅಲ್ಲ ಇದು ಕಲಾ ಯಾಕೋ ಅದೆಲ್ಲ ಹೇಳ್ತೀವಿ. ಕಲಾ ಸಲಾಮು ಅದೇಮು ಸಲಾಂ ಅದೇಮು ಎಂತ ನೀವು ಹೇಳಿದ್ದು ಸಲಾಮು. ನಮ್ಮಲ್ಲಿ ನೀವು ಹೇಳಿದ್ದಲ್ವ, ಹೋಗಬೇಕು, ನೋಡ್ಬೇಕು, ಬರಬೇಕು, ಹೇಳಬೇಕು, ಹೇ
ಅಂತ ಹೇಳಿದ್ದು. ಅದು ಹೇಳಿಲ್ಲ, ಅದು ನಾನು ಸೇರಿಸಿದ್ದು. ನೋಡಿದ್ಯಾ? ಹಾ. ಏನ್ ನೋಡಿದ್ದಿ? ನೋಡಿದೆವು. ಹೌದಾ? ನಾವು ಹೋಗುವಾಗ ಹಾ. ಒಬ್ಬೊಬ್ರು ಹೋದಲ್ಲ, ಮತ್ತೆ ಈಟೀಟು ಮಂದಿ ಹಾ. ಓಟು ಓಟು ಓಟ್ ಈಟೀಟು ಮಂದಿ ಇಷ್ಟು ಮಂದಿ ಓಟು ಓಟು ಓಟ್ ಓಟ್ ಓಟು ಓಟು ಅದು ಓಟು ಓಟು ಎಷ್ಟು 17-18ಕ್ಕ? ಚಕ್ಕ ಚಕ್ಕ ಅಂತಲ್ಲ, ಮತ್ತೆ ಟೋಟೋಕ ಟೋಟೋಟ ಒಟ್ಟೊಟ್ಟಾಗಿ. ಹಾ. ಹಾ, ಹಾ. ಹಾ, ಹಾ. ನೀನ್ ಯಾಕೆ ನಗಾಡಿದ್ದು? ನೀವು ಯಾಕೆ ನಗಾಡಿದ್ದು? ನೀನು ಹೇಳಿದ್ದಕ್ಕೆ. ನೀವು ಕೇಳಿದಕ್ಕೆ ನಾನೇ ಗಾಡಿದ್ದು. ಹಾ. ಹಾಗಾದ್ರೆ ಅದು ಬಿಟ್ಟು ಮುಂದೆ ಹೋಗುವ. ಮುಂದೆ ಹೋಗು. ಒಬ್ಬೊಬ್ರು ಹೋದಲ್ಲ, ಮತ್ತೆ? ಈಟೀಟು ಮಂದಿ ಓಟೋಟಾಗಿ ಹಾ. ಒಂದೇ ಕೈದೆವು. ಹಾ. ಹೋದದ್ದು ಮಾತ್ರ ಅಲ್ಲ, ಹಾ. ಎಲ್ಲೆಲ್ಲ ಜಾಗ ಉಂಟು ಹಾ. ಅಲ್ಲೆಲ್ಲ ಗೂಟ ಹಾಕಿದೆವು. ನನಗದು ಗೊತ್ತಿತ್ತು. ಎಂತದು? ನೀವು ಎಲ್ಲಿ ಜಾಗ ಸಿಗ್ತದೆ ಹಾ. ಅಲ್ಲಿ ಗೂಟ ಹಾಕುವುದಕ್ಕೆ ನೀವು ಮೊದಲು ಅಂತ. ಚಕ್ಕ ಎಷ್ಟುಂಟದು? ಎಂತದ್ದು? ಮತ್ತೆಂತದ್ದು? ಗೂಟ ಹಾಕಿದ್ರೆ ಯಾಕೆ? ಯಾಕೆ? ಬಲೆಯನ್ನು ಕಟ್ಟುವುದಕ್ಕೆ ಬೇಕಾಗಿ. ಓ, ಬಲೆ ಕಟ್ಟುವುದಕ್ಕೆ ಗೂಟವನ್ನು ಹಾಕಿದ್ದೀರಿ. ಹಾ, ಗೂಟ ಹಾಕಿದೆವು, ಹಾ. ಬಲೆ ಎಳೆದು ಕಟ್ಟಿದೆವು. ಹಾ. ಬೀಳುವುದಕ್ಕೆ ಪ್ರಾರಂಭವಾಯಿತು. ಎಂತದ್ದು ನಿಮ್ಮ ಬಿದ್ದದ್ದು? ಮಲ. ನಿಮಗದು ಬಹಳ ಪ್ರೀತಿ, ಎಲ್ಲಿದ್ರು ಹುಡುಕಿಕೊಂಡು ಹೋಗುತ್ತೀರಿ. ಮಲ, ಉದ್ದ ಕಿವಿಯದ್ದು ಮಲ. ಏ, ಹಾ? ಅದನ್ನು ಮೊಲ ಅಂತ ಹೇಳುವುದು, ಆಯ್ತಾ? ಮೊಲ. ನಾನು ಹೇಳಿದಂತದು ನೀನು ಮಲ ಅಂತ ಹೇಳಿದ್ದು. ಹಾ. ಮಲ ಅಂತ ಹೇಳಿದ್ರೆ ಗೊತ್ತುಂಟ ನಿನಗೆ? ಗೊತ್ತಿಲ್ಲ. ಹಾಗಿದ್ರೆ ಬಾಯಿ ಮುಚ್ಚಿ ಕೂತ್ಕೊ. ನಮ್ಮಲ್ಲಿ ಅದೆಲ್ಲ ಇಲ್ಲ ಅಲ್ಲ, ಮತ್ತೆ ಗೊತ್ತಾಗುದು ಹೇಗೆ? ಏ! ಮೊಲ ಮೊಲ ಮೊಲ. ಅದು ಮಾತ್ರ ಅಲ್ಲ, ಹಾ. ಪಾರ್ಗನ ದೊಡ್ಡ ಕೋಡಿದ್ದು ಪಾರ್ಗನ. ಅದು ಯಾವ್ದಪ್ಪ? ಕಾಡಲ್ಲಿ ಉಂಟಲ್ಲ ತಾಡ್ಗನ, ನನಗೆ ಗೊತ್ತಿಲ್ಲ ಅದು ಯಾವ್ದದು. ದೊಡ್ಡ ಕೋಡಿದ್ದು ತಾಡ್ಗನ. ಓ, ಕಾಡು ಕೋಣ. ಕಾಡು ಕೋಣ ಮಾತ್ರ ಅಲ್ಲ, ಹಾ. ಶೇಖರ ಏ, ಬಿದ್ದ. ಎಲ್ಲಿದ್ದೀಯಾ? ಹಾ. ಅವ ಆಗದಿಂದ ಗೆಲ್ತಾ ಇದ್ದಾನೆ, ನಾನು ಬರ್ಬೇಕಾ ಅಂತ. ಅದಲ್ಲ ಮತ್ತೆ? ಶೇಖರ. ಏ, ಅದು ಸೂಕರ. ಸೂಕರ. ಹಾ. ಅದೇ ಕರ ನಾನು ಹೇಳಿದ್ದು. ಏ, ಸೂಕರ. ಆ ಸೂಕರ ಹಾ. ಎಲ್ಲ ಬಲೆಗೆ ಬಿತ್ತು, ಹಾ. ಎಲ್ಲರನ್ನು ಹಿಡಿದು ನೆಲಕ್ಕೆ ಬಡಿದು ಮಾಂಸ ಬೇರೆ ಮಾಡಿ, ಎಲುಬು ಬೇರೆ ಮಾಡಿ, ರಕ್ತ ಬೇರೆ ಮಾಡಿ, ದೊಡ್ಡ ದೊಡ್ಡ ಗಂಟು ಮಾಡಿ ನಿಮಗೆ ತಿನ್ನುವುದಕ್ಕೆ ಬೇಕಾಗಿ ತಂದಿದ್ದೇವೆ. ಎಲ್ಲಿಂಟು? ಅಲ್ಲಿ ಉಂಟು. ಹೌದಾ? ಆದರೆ ಏನಾಯ್ತು? ಹೋಗುವಾಗ ಬರಿಗೈಲಿ ಹೋಗ್ಲಿಲ್ಲ. ಮತ್ತೆ? ಈಟಿಗ ದಾರ ಎನಗಾಗಿ ಈಟಿಗ ದಾರ ಎನಗಾಗಿ ಅಟ್ಟೆ. ಈಟಿಗ ದಾರ ಎನಗಾಗಿ ಮೀಟಾದ ಪಾಯ ಗಿರದೊಳಗೆ ಮೀಟಾದ ಪಾಯ ಗಿರದೊಳಗೆ ಒಂದೊಮ್ಮೆ ನಾವು ನೀರಾಗೆ ನೀರಾಟಕ್ಕೆ ಇಳಿದೆವು ಕಳೆಯೇ ಬೇಕರಿಕೆ ಹೊರದಿಂಬಿಟ್ಟು ನಾಮೇ ನಿಂಗಳೆಯ ಓ, ಬೇಟೆ ನಾವು ಹೋದೆವಾ? ಹಾ. ಹೋಗುವಾಗ ಹಾ. ಬರಿಗೈಲಿ ಹೋಗ್ಲಿಲ್ಲ. ಮತ್ತೆ ಬೇಟೆ ಹೋಗುವಾಗ ಕಾಲಿಗೆಯಲ್ಲಿ ಹೋಗ್ತಾರೆ ಯಾರಾದ್ರೂ? ಹೋಗ್ಲಿಲ್ಲ. ಹಾ. ನಮ್ಮಲ್ಲಿ ಆಯುಧ ಇತ್ತು. ಹಾ. ಆಯುಧ. ಆಯುಧ. ಹಾ. ಹಾ. ಈಟಿ. ಯಾವ ಆಯುಧಗಳು? ಈಟಿ. ಹಾ? ಈಟಿ.
ಈಟಿ 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 ಹಾ. ಈಟಿ ಹಾ. ಕೊಟ್ಟಾರಿ ಅವ ಯಾರವ? ಕಟ್ಟಾರಿ ಕಟಾರಿ. ಹಾ. ಹಾ. ಸೋಮವಾರ ಅಲ್ಲ, ಇನ್ನೊಂದು ಮಂಗಳವಾರ. ಅಲ್ಲ. ನಿನಗೆ ತಲೆ ಇತ್ತು ಎಂತದು? ಸೋಮವಾರ ನೀವು ಸೋಮವಾರ ಹೊತ್ತ ಅಲ್ಲ ಮತ್ತೆ ಸೋಮವಾರ ಸೋಮವಾರ ಹಾ. ಮುದ್ದಾರ ಅವಾಗ ಬರ್ಲಿಲ್ಲ ಅಲ್ಲ. ಮುದ್ಕ 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 ಮುದ್ಕರ. ಹಾ. ಹಾ. ಪಿಂಡಿವಾಳ ಪಿಂಡಿವಾಳ. ಹಾ. ಹಾ. ಮುಸುಂಬಿ ಎಷ್ಟುಂಟು? ಎಷ್ಟುಂಟು? ಮುಶುಂಡಿ ಬುಸುಂಡಿ. ಹಾ. ಹಾ. ಈ ಕಡೆ ಹೋದೆವು ಹಾ. ಬೇಟೆ ಆಡಿದೆವು ಹಾ. ಬೇಟೆ ಆಡಿ 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 ಹಾ. ಬಹಳ ಬೇಜಾರಾಯ್ತು ಮಾತ್ರ ಮತ್ತೆ ಭಾರಿ ಬೇಜಾರಾಯ್ತು. ಏನು ಸಿಗಲಿಲ್ವಾ? ಹಾ. ಬೇಟೆ ಆಡುವಾಗ ಏನೂ ಸಿಗಲಿಲ್ವಾ? ಸಿಕ್ಕಿದೆ ಮತ್ತೆ ಸಾಕೆ ಬೇಜಾರಲ್ಲ. ಮತ್ತೆ? ಬೆವರಿದ ವಾಸವನ್ನ, ರಕ್ತದ ವಾಸವನ್ನ, ಮಾಂಸದ ವಾಸವನ್ನ, ಕೆಳಗು ವಾಸವನ್ನ, ಮೇಲು ವಾಸವನ್ನ, ಅಲ್ಲಿ ವಾಸವನ್ನ, ಇಲ್ಲಿ ವಾಸವನ್ನ, ಎಲ್ಲೆಲ್ಲಿ ನೋಡಿದ್ರು ವಾಸವನ್ನ ಅವಾಗ ಎಷ್ಟು ಮಂದಿ ಬಂದ್ರು? ವಾಸವನ್ನ ವಾಸವನ್ನ ವಾಸನೆ. ವಾಸನೆ ಹಾ. ಬರೋದಕ್ಕೆ ಪ್ರಾರಂಭವಾಯ್ತು. ಹಾ. ಅಷ್ಟೆಲ್ಲ ಬೇಟೆ ಆಡಿದೇವಲ್ಲ, ಹಾ. ಬೇಜಾರಾಯ್ತಲ್ಲ, ಹಾ. ಸ್ವಲ್ಪ ಕುಡಿಬೇಕು ಅಂತಾಯ್ತು. ಅದು ಮಾತ್ರ ಅಪಾಯ. ಎಂತದು? ಬೇಜಾರಾಗುವಾಗ ಹಾ. ಕುಡಿಯುವುದುಂಟಲ್ವಾ, ಹಾ. ದೊಡ್ಡ ಅಪಾಯ. ಎಂತದು? ನೀರು. ಆ ನೀರನ್ನು ಹೇಳಿದ್ದ. ಹೌದು. ಹಾ, ಹಾ, ಬೇರೆ ಹಾ. ನೀರು ಹೋಗುವಾಗ ಕೊಂಡೋಯ್ದೆಲ್ಲ ಮುಗಿಯಿತು. ಹಾ. ಹಾಗಾದ್ರೆ ನೀರು ಕುಡಿಬೇಕಲ್ಲ. ಹಾ. ನೀರೆಲ್ಲಿಂಟು? ಹುಡುಕಬೇಕು. ನೀರೆಲ್ಲಿಂಟು? ಹಾ? ನೀರೆಲ್ಲಿಂಟು? ನೀರೆಲ್ಲಿಂಟು ಯಾರ ಹತ್ರ ಹೇಳುದು ಅಂತ ನಾವು ಆಲೋಚನೆ ಮಾಡಿದೆವು. ಹಾ. 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 ಆಲೋಚನೆ ಮಾಡೋ ಗೊತ್ತಾಯ್ತು. ಹಾ. ಮುಂದೆ ಅದು ಉಂಟಲ್ಲ, ಹಾ. ಬೈಪಾಯಿನ ಸರೋವರ ಉಂಟಲ್ಲ. ಓಹೋ, ಅದು ಮೊದಲೇ ನೀವು ಎಲ್ಲ ತಯಾರು ಮಾಡಿ ಹೋದ? ಅದಲ್ಲ, ಮತ್ತೆ ದೇವಪ್ಪಣ್ಣನ ಅಲ್ಲ, ವೈನ್ಸ್ ವೈನ್ಸ್ ವೈಸಂ ವೈನ್ಸ್ 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 ವೈಸಂ ವೈನ್ಸ್ ತಡಿಯ ವೈನ್ಸ್ ವೈನ್ಸ್ ಅಂತ ಉಂಟು. ಈಗ ಬೈಪಾಯಿನ ನಿಲ್ಲು. ಬೈಪಾಯಿನ ವೈನ್ಸ್. ನಿನಗದು ಏನು ಬೇಕು ಹಾ. ಅದರ ವ್ಯವಸ್ಥೆ ಮಾಡುವ. ಹಾ. ಹೇಳಿದ್ದದಲ್ಲ ನೀನು. ಹೌದು, ನಿಮಗೆ ಗೊತ್ತಿಲ್ಲ. ಅಲ್ಲ. ಹೌದು. ಅಲ್ಲ. ಅಲ್ಲ. ಹೌದು. ಯಾವುದು? ಅದೇ ದೇವಪ್ಪಣ್ಣ. ಅದು ದ್ವೈಪಾಯನ ಸರೋವರ. ಅದೇ ಪಾಯನ ಸರೋವರ. ಹಾ. ಅಲ್ಲಿಗೆ ಹೋದೆವು. ವೈಶಂಪಾಯನ. ವೈನ್ಸ್ ನಮಗೆ ಬರುವುದಿಲ್ಲ ರಾಯ್ರೆ. ಬೇಡ, ಹೇಳಬೇಡ. ನನಗೆ ಅದಾದ್ರೆ ಬೇಗ ಬರ್ತದೆ. ಹೌದು. ನೀವು ಹೇಳಿದ್ದು ಬರುವುದಿಲ್ಲ ರಾಯ್ರೆ. ಅಲ್ಲಿಗೆ ಹೋದೆವು. ಕೊಳದಲ್ಲಿ ತುಂಬಾ ನೀರಿತ್ತು. ಹಾ. ಹೋದ ಕೂಡಲೇ ಅಲ್ಲಿಗೆ ಹಾರಿದೆವು. ಕೈ ತೊಳೆದೆವು, ಮುಖ ತೊಳೆದೆವು, ಬಾಯಿ ತೊಳೆದೆವು, ಸ್ನಾನ ಮಾಡಿದೆವು. ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದೆವು. ಆಮೇಲೆ ಆ ನೀರನ್ನು ಕುಡಿದೆವು. ಓ ಪ್ರಾರಬ್ಧವೇ. ಯಾಕೆ ರಾಯ್ರೆ? ಎಂತಹ ಗ್ರಾಚಾರ ಇದು. ಹಾ. ಬೇಕಾ? ಬೇಕು. ಸ್ನಾನ ಮಾಡಿದ್ರಿ, ಹಾ. ಕೈಕಾಲು ತೊಳೆದಿರಿ, ಹಾ. ಮಾಡುವುದನ್ನೆಲ್ಲ ಮಾಡಿದ್ರಿ, ಹಾ. ಆ ನಂತರ ಕೊಳಕು ಮಾಡಿದ್ರಿ. ಯಾಕೆ ಕುಡಿದದ್ದು? ನಳೀನವಾದಂತಹ ಕೆರೆಯನ್ನು ಮಲಿನ ಮಾಡಿದ್ರ. ನಮಗೆ ಅದೇ ಬೇಕಾದು. ಯಾವುದು? ನಮಗೆ ತಿಳಿದೀರು ಆಗುವುದಿಲ್ಲ. ಹಾ. ತಿಳಿದಿರು ಸಿಕ್ಕಿದ್ರು ಹಾಳು ಮಾಡೇ ನಾವು ಕುಡಿಯುವುದು. ಯಾರ ನೀರನ್ನು ಅಷ್ಟು ಹಾಳು ಮಾಡಿದ್ಯಾ? ಮಾಡಿ ಕುಡಿತೀರಾ? ಅಷ್ಟು ಮಾಡಿದ್ ಯಾಕೆ? ಯಾಕೆ? ಅಷ್ಟು ಮಾಡಿದಾಗ ಅದರಲ್ಲಿ 18 ಗಿಡಮೂಲಿಕೆ ಅಡಕವಾಯಿತು. ನೀವು ಮಲಿನ ಮಾಡಿದಂತ ಕೆರೆಯಲ್ಲಿ 18 ಗಿಡಮೂಲಿಕೆ ಅಡಕವಾಯಿತು. ಅದು ಹೇಗೋ? ಎಲ್ಲ ಉಂಟಲ್ಲ, ಕಾಡ್ಲಿ ಸೊಪ್ಪು ಎಲ್ಲ ತಾಗಿದ್ದು. ನೀನು ಮೂಡ. ಮೂಡ ನಾನು. ನೀನು ಅದು ಹಾಗಲ್ಲ. ಮತ್ತೆ? ನಿನ್ನ ಮೇಗೆ ಸಪ್ಪುದಾಗಿತ್ತು ಅಂತ ಹೇಳಿ ನೀರಿಗೆ ಹೋದ ಕೂಡಲೇ ಅದು ಮೂಲಿಕೆ ಆಗುತ್ತದ? ಇಲ್ಲ ಅಲ್ಲ, ಅದಾಗುದಿಲ್ಲ. ಆಗುದಿಲ್ಲ. ಅದು ಕೊಳಕಾಯ್ತು. ಕೊಳಕಾಯ್ತು. ಕೊಳಕ ನಮಗೆ ಮತ್ತೆ ಬಹಳ ರುಚಿ ಆಯ್ತು. ಹೌದಾ? ಸ್ನಾನ ಮಾಡಿದೆವು. ಹೌದಾ? ಆಮೇಲೆ ಹಾ. ಎಲ್ಲರ ಕಣ್ಣಿಗೆ ಅಹಂಕಾರ ಬಂತು. ಕಣ್ಣಿಗೆ ಅಹಂಕಾರ ಬರುವುದು ಅಂತ ಉಂಟಾ? ನಿದ್ದೆ ಮಾಡುದಕ್ಕೆ ನಿದ್ದೆ ಬಂತು. ಓ ಆಲಸ್ಯ. ಹಾ. ಹಾ. ಎಲ್ಲಿ ಮಲಗುದು? ಮಲಗುದು ಚಾಪೆಯಲ್ಲಿ. ಚಾಪೆ ಇಲ್ಲ ಅಲ್ಲ. ಮುಂದೆ ಕಣ್ಣು ಬಿಟ್ಟು ನೋಡುವಾಗ ಅಲ್ಲಿ ಒಂದು ಆಲದ ಮರ, ಹಾ. ಅದರ ಕೆಳಗೆ ಬೇರು, ಹಾ. ಮೇಲೆ ಎಲೆ. ಮತ್ತೆ ಕೆಳಗೆ ಎಲೆ ಇರ್ತದೆ, ಮೇಲೆ ಬೇರೆ ಇರ್ತದೆ. ಕೆಳಗೆ ಉಂಟು, ಅದು ಉದುರಿದ್ದು ಮಾತ್ರ. ಹಾ. ಆಲದ ಮರದ ಬೇರುಗಳು ಕೆಳಗೆ ಅಲ್ಲ, ಮೇಲೆ ಕೆಳಗೆ ಇಳಿಯುತ್ತಲ್ಲ, ಹೌದು. ಮೇಲೆ ಇತ್ತು. ಹಾ. ಅಲ್ಲೇ ಮಲಗಿದ್ರು. ಹಾ. ನಾನು ಮಲಗಲಿಲ್ಲ. ಹಾ. ಮಲಗುವುದಕ್ಕೆ ಅಂತೇಳಿ ಆಲೋಚನೆ ಮಾಡುವಾಗ ಏನಾಯ್ತು? ಒಂದು ವಿಷಯ ಅಲ್ಲಿ. ಏನು? ಕೃತವರ್ಮ ಕೃಪರುಗಳ ಕೂಟ ಗದೆಯ ಗಟ್ಟ. ಕೃತವರ್ಮ
ಅಲ್ಲಿ ಜವಾಬ್ದಾರಿ ಉಂಟಲ್ಲ. ಯಾಕೆ ಏನು ಯಾವ ನೀವು ಹೇಳಿದ್ದು ಹೌದೌದೌದು ಹಾಗೆ ಸುಮ್ಮನೆ ಕುಳಿತುಕೊಂಡು ಸ್ವಲ್ಪ ಹೊತ್ತಾಗುವಾಗ ಮಾತಾಡುದು ಕೇಳ್ತದೆ. ಮಾತಾಡುದು ನಿಮ್ಮವರಿಗೆ ನಿದ್ದೆಯಲ್ಲಿ ಮಾತಾಡೋ ಅಭ್ಯಾಸ ಉಂಟು? ನಮ್ಮವರಲ್ಲ, ಮತ್ತೆ ಗಟ್ಟಿ ಮಾತಾಡುದಿಲ್ಲ, ಮತ್ತೆ ಮೆಲ್ಲ 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 ಮಾತಾಡಿದ್ದು ನಿನಗೆ ಕೇಳಿತಾ? ನನಗೆ ಕೇಳ್ತದೆ. ಹೇಗೆ? ಅದರಲ್ಲಿ ವಿಷಯವಿಲ್ಲ. ಕುತು ಕುತು ಎಂತದ ಕುತು ಕುತು ಕೂತಂತ ನೀನಾದ ಹುಡುಗಿ ಮಾತಾಡ್ತಾರೆ. ಎಂತದ್ದು? ಯಾರು ಅಂತ ಕಣ್ಣು ಬಿಟ್ಟು ನೋಡ್ತೇನೆ. ನೀವು ಹೇಳಿದೆ ನಂಬಲಿಕ್ಕಿಲ್ಲ. ಮತ್ತೆ ನನಗೆ ನಂಬಿಕೆ ಬರುವುದಿಲ್ಲ. ಅಲ್ಲ, ನೀರಲ್ಲಿ ಮುಳುಗಿ ಏನಾದ್ರೂ ಮಾತಾಡ್ತಾರೆ. ನೋಡಿದ ದೃಶ್ಯ ಎಂತದ್ದು ದೃಶ್ಯ? ಅಲ್ಲಿ 3 ಜನ ಆಚಾರಿಗಳಿದ್ದಾರೆ. 3 ಜನ ಎಲ್ಲಿ? ಅಲ್ಲಿ ನೀರಲ್ಲಿ, ನೀರ ಬದಿಯಲ್ಲಿ. ನೀರ ಬದಿಯಲ್ಲಿ ನೀನು ಹೇಳಿದವರು? ಹೌದು. ಏನಂತೆ ಅವರಿಗೆ ಅಲ್ಲಿ? ಯಾರು ನಿಮಗೆ ಪರಿಚಯ ಇದ್ದವರೇ? ನನಗೆ ಪರಿಚಯ ಇದ್ದವರಲ್ಲಿ ನೀವು ಮಾತ್ರ. ಅಲ್ಲ, ಹೆಚ್ಚಿನವತಿ ಹೆರೆಮನೆಯಲ್ಲಿದ್ದಾರಲ್ಲ. ಹೆಚ್ಚಿನವತಿ ಹೆರೆಮನೆಯಲ್ಲಿ. ಎಂತದ್ದು ಹೆಚ್ಚಿನವತಿ ಹೆರೆಮನೆಯಲ್ಲಿ? ಹೆರೆಮನೆಯ ಅಲ್ಲ, ಹೆರೆಮನೆ ಹಸ್ತಿನಾವತಿಯ ಅರಮನೆ. ಅದುವೇ. ಅಲ್ಲಿರುವರು ಒಬ್ಬರು ಕೆಪ್ಪಾಚಾರ್ಯರು. ಕೆಪ್ಪಾಚಾರ್ಯರು ಹೋದವರಲ್ಲ. ಈಗ ನೀನು ಅವರ ಸಹವಾಸ ಮಾಡಿದ್ದ? ಅಲ್ಲ, ಮತ್ತೆ ಅವರ ಹೆಸರು ಕೆಪ್ಪಾಚಾರ್ಯ. ಅವರಿಗೆ ನಿನಗೇನು ಸಂಬಂಧ? ಸಂಬಂಧ ಇಲ್ಲ. ಮತ್ತೆ ಕೆಪ್ಪಾಚಾರ್ಯ ಅವರ ಹೆಸರು ಕೆಪ್ಪಾಚಾರ್ಯರು. ನೀನು ಹೇಳಿದವರು ಅಂತಾದ್ರೆ ಅವರು ಕೃಪಾಚಾರ್ಯರಿರಬಹುದು. ಅವರೇ. ಮತ್ತೊಬ್ಬರು ಕೆರೆತವರ್ಮ. ಕೃತವರ್ಮ ಅವರೇ. ಮತ್ತೊಬ್ಬಳು ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ದ್ರೋಣಿಯಾಚಾರ್ಯರ ಮಗ. ಅವರು ದ್ರೋಣಾಚಾರ್ಯರ ಮಗ. ಅವರ ಮಗ. ಅವರು 3 ಒಟ್ಟಾಗಿ ನೀರು ನೋಡ್ತಾರೆ. ಏನು ಜಿಗುಪ್ಸೆ ಬಂತ? ಜಿಗುಪ್ಸೆ ಬಂದಲ್ಲ, ನಾನು ನೋಡ್ತೇನೆ. ಕಣ್ಣು ನೀರಿನಲ್ಲಿ ಉಂಟು, ನೋಟು ನೀರು. ಅವರವರಿಗೆ ಜಗಳ ಆಯ್ತಾ? ಇಲ್ಲ, ಮತ್ತೆ ಕಣ್ಣು ಮುಖದಲ್ಲುಂಟು, ನೋಟು ನೀರಿನಲ್ಲುಂಟು. ಎಲ್ಲ ಈಗ ಒಳಗೆ ಹಾಕಿದ್ರ? ಕಣ್ಣು ಮುಖದಲ್ಲುಂಟು, ನೋಟು ನೀರಿನಲ್ಲುಂಟು. ನನಗೆ ಕಣ್ಣು ಮುಖದಲ್ಲುಂಟು, ಓ ನೋಟ ನೀರಿನಲ್ಲಿ. ಟೂ ಅಲ್ಲ, ನೀರಿನಲ್ಲಿ
ಉಂಟು. ನೀರು ನೋಡಿ ಅವ್ರು ಮಾತಾಡುದು ಏನಂತ? ಅಯ್ಯೋ ಪುಣ್ಯಾತ್ಮ, ನಿನಗೆ ಇದು ಬೇಕಿತ್ತ? ಎಷ್ಟೊತ್ತಿಗೆ ಮನೆ ಬರುವುದು? ನಿನಗೆ ಆಗಲೇ ಹೋಗಬಹುದಿತ್ತಲ್ಲ. ಇದೆಲ್ಲ ನಿನಗೆ ಹೇಳಿದ ಕೆಲಸವ? ಮೇಲೆ ಬಾ, ನೀನು ಮೇಲೆ ಬಾ. ಇಷ್ಟು ಸಮಯ ನಿನ್ನನ್ನು ನನ್ನ ಜೊತೆಯಲ್ಲಿಟ್ಟು ನಿನ್ನನ್ನು ಸಾಕಿದ್ದಕ್ಕೆ ನನ್ನನ್ನು ನೀನು ನಿಮ್ಮನ್ನಲ್ಲ ಮತ್ತೆ ಅಲ್ಲಿ ಅವರು ನೀರು ನೋಡಿ ಹೇಳುವುದು. ನಿನಗ ನನಗಲ್ಲ, ಮತ್ತೆ ನೀರು ನೋಡಿ ಅವರು ಹೇಳುವುದು. ನೀರು ನೋಡಿ ಹಾ, ಅವರಿಗೇನಾದ್ರೂ ನಾನು ಎಣಿಸಿದೆ ಏನಾದ್ರೂ ಮರಳು ಪ್ರಾರಂಭ ಆಗಿದೆ ಅಂತ. ಮತ್ತೆ ಅಷ್ಟಾಗುವಾಗ ನೀರಿನ ಒಳಗಿಂದ ಸಣ್ಣ ಸಣ್ಣ ನೀರಿನ ಸೊಳ್ಳೆಗಳು ಮೇಲೆ ಬಂತು. ಗೊತ್ತಾಯ್ತು ನನಗೆ. ಅದಕ್ಕಿಂತ ಮೊದಲು ನೀವು ಮಲಿನ ಮಾಡಿದ್ದೀರಲ್ಲ, ಆ ಸೊಳ್ಳೆ ಅಲ್ಲ, ಮತ್ತೆ ನೀರ ಮೇಲಿನ ಸೊಳ್ಳೆ ನಿಜವಲ್ಲ ಅಂತ ಹೇಳ್ತಾರೆ. ಅಯ್ಯೋ, ಅದು ನೀರ ಮೇಲಿನ ಗುಳ್ಳೆ. ಗುಳ್ಳೆ, ಆ ಗುಳ್ಳೆಯ ಜೊತೆಲಿ ಸ್ವರವು ಕೂಡ ಕೇಳಿ ಬಂತು. ಸ್ವರವ? ನೀರ ಗುಳ್ಳೆ ಒಳಗಿಂದ ಸ್ವರ ಮನುಷ್ಯರದು. ಮನುಷ್ಯರ ಸ್ವರ? ನಿನಗೇನೋ ನಿದ್ದೆಗೆಟ್ಟಿದೆ. ಇಲ್ಲ, ಮತ್ತೆ ಎಂತವನ್ನ ಕೇಳಿದ್ ನನಗೆ. ಏನು? ನಿಮ್ಮನ್ನೆಲ್ಲ ನಂಬಬೇಕು. ನೀವೆಲ್ಲ ಹೇಳುವುದೊಂದು ಮಾಡುವುದೊಂದು. ಹೇಳಿದವರು ಹೇಳಿದಾಗ ಒಬ್ಬರಾದ್ರೂ ಮಾಡಿದಾರ? ಎಷ್ಟು ಮಂದಿ ಹೇಳಿದ್ರೆ ಒಂದು ಚಾಯ ಕೊಡ್ತೇನೆ ಚಾಯ ಕೊಟ್ಟಿದ್ದಾರ, ಒಬ್ಬರಾದ್ರೂ ಚಾಯ ಕೊಟ್ಟಿದ್ದಾರ? ಅಲ್ಲ, ಚಾಯ ಕೊಟ್ಟಿದ್ದಾರ? ಏ ಮಗನೇ, ಕೊಡುವವರಿಗೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರ? ನೀನು ನನ್ನ ಜೊತೆ ಸೇರಿ ಎಷ್ಟು ವರ್ಷ ಆಯ್ತು? ಸಾಧಾರಣ ಒಂದು 25. ಹೌದಾ? 24, 23, 22, 21, 25. ಇಷ್ಟು ವರ್ಷದಲ್ಲಿ ನನ್ನ ಮೇಲೆ ಏನಾದ್ರೂ ನಿನಗೆ ಸಂಶಯ ಉಂಟಾ? ಇಲ್ಲ. ಕೊಡುವುದಾಗಲಿ, ಮಾಡುವುದ್ರಲ್ಲಾಗಲಿ, ಹೇಳುವುದ್ರಲ್ಲಾಗಲಿ ಎಲ್ಲಿಯಾದ್ರೂ ನಾನು ತಪ್ಪಿದ್ದೇನಾ? ಕೊಡುವುದು ಎಷ್ಟು ಬೇಕಾದ್ರೂ ಕೊಡ್ತೀರಿ, ಮಾತ್ರ ಬರೆದಿರ್ತಿರ್ದೆ ಹೊರತು ಕೊನೆಗೆ ಹೋಗುವಾಗ ಏನು ಸಿಕ್ಕುದಿಲ್ಲ. ಎಷ್ಟು ಬೇಕಾದ್ರೂ ಕೊಡ್ತೀರಿ, ಬರೆದಿರ್ತೀರಲ್ಲ. ಹೌದು, ಅದಕ್ಕಿಂತ ಮೊದಲು ನೀನು ತೆಕ್ಕೊಂಡಾಗಿರ್ತದಲ್ಲ. ಅದು ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿದಿರಲ್ಲ ನೀವು, ಹಾಗೆ ತೆಕ್ಕೊಂಡದಲ್ವ? ಮತ್ತೆ ಏನು ನೀನು ಸ್ವರ ಹೇಳಿದ ಹಾಗೆಲ್ಲ ಮತ್ತೆ ನಿಮ್ಮನ್ನೆಲ್ಲ ನಂಬಿ ನಾವು ಕೆಟ್ಟು ಹೋದೆವು. ಎಲ್ಲರೂ ಬಂದು ಹೇಳಿದ್ದು ಒಂದೇ, ಯಾರು ಕೂಡ ನನಗೆ ಉಪಕಾರ ಮಾಡಲಿಲ್ಲ. ಆದ್ರೆ ನೀವು ಹೋಗಿ ಎಲ್ಲಿಯಾದ್ರೂ ಭೀಮನ ಬೇಯಿನಕರ ವಿಷಯ ಗೊತ್ತಾದ್ರೆ ನನ್ನ ಗುಟ್ಟು ರಟ್ಟಾಗ್ತದೆ ಅಂತ ಹೇಳಿದ್ರು. ಗೊತ್ತಾಯ್ತು, ನಿಮ್ಮ ಅತ್ಯಧಿಕ ಹರ್ಷದಲ್ಲಿ ಮನೆ ಮರುಜಾಯ ಯಾಕೆ ನೀವು ಒಬ್ಬ ಒಳ್ಳೆಯದೇ ಆಯ್ತು. ಒಳ್ಳೆಯ ಸೂಚನೆಯನ್ನೆತ್ತಿದ್ದೀಯ. ಹೋಗಿದ್ರೆ ನನ್ನ ವೈರಿಯಾದಂತಹ ಕುರುರಾಯ ಅಡಿಯಲ್ಲಿದ್ದಾನೆ, ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ. ಹೌದಾ? ಅದು ಸತ್ಯವಾ? ಹಾಗಿದ್ರೆ ನಿನ್ನನ್ನು ಬಿಡಲ್ಲ. ನಿಮಗೆ ಅರ್ಥ ಆಯ್ತಾರ? ಯಾವ ಭಾಷೆ? ನನಗೇ ಗೊತ್ತಿಲ್ಲ, ನಿಮ್ಮಲ್ಲಿ ಹೇಳುವುದೇ ಅಂತ. ಹಾಗಿದ್ರೆ ನನ್ನನ್ನು ಎಂತ ಮಾಡಿದ್ದು ನೀನು? ನಿಮಗೆ ಅರ್ಥ ಆಗುವಂತ ಹೇಳಿ ನೀವು ಹೊಡಿತೀರಲ್ಲ, ಪುನಃ ಎತ್ತುತ್ತೀರಲ್ಲ. ಅದು ನೀನು ಹೇಳಿದ್ದೆಂತದ್ದು ಗೊತ್ತಾಗಲಿಲ್ಲ ನನಗೆ. ಹೊಡಿಬೇಡಿ ಅಂತ ಹೇಳಿದ್ದು. ಹೌದಾ? ಅದಕ್ಕೆ ಅಷ್ಟೆಲ್ಲ ಬೇಕಾ? ಅದನ್ನೇ ಹೇಳ್ತದ್ದು. ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಇದೆಂತದ್ದು? ನಿನ್ನ ಕೊರಳು ಕೊಡು. ಯಾಕೆ? ನಿನ್ನ ಕೊರಳು ಕೊಡು. ಯಾಕೆ? ಹಾಕ್ತೇನೆ. ಇದೆಂತದ್ದು ರಾಯರೇ? ಏನಾಯ್ತು ನಿನಗೆ? ಭಾರ ಹೆಚ್ಚಾಯ್ತು. ಭಾರ ಹೆಚ್ಚಾಗಿ ಈಗ ಅಂತ ಎಂತ ಮಾಡಿದ್ದು? ಚಿನ್ನವೋ ಬಂಗಾರವೋ ಅಂತ ನೋಡಿದ್ದು. ಇದು ಚಿನ್ನ ಅಲ್ಲ, ಮತ್ತೆ ಮುತ್ತಿನ ಏಕಾವಳಿ ಹಾರ. ಏಕೆ ಹಾವಳಿ ಹಾರ? ನಾನು ಯಾಕೆ ಹೇಳಿದ್ದೆ ಅಂದ್ರೆ ದೊಡ್ಡವರು ಹಾಕುವುದಲ್ಲೋ ಹೇಳಲಿಕ್ಕೆ ಆಗುದಿಲ್ಲ. ರಾಯರೇ, ಇದು ಶುದ್ಧ ಅಂತ ಗೊತ್ತಾಯ್ತು. ಇದರಲ್ಲಿ ಕಪಟ ಇಲ್ಲ. ಇಲ್ಲಿ ಬರ್ತಾ ಹಾಕಿದ್ದಾರಲ್ಲ 916 ಅಂತ, ಇದು ಶುದ್ಧ.
ಅಷ್ಟೇ ಅಲ್ಲ ಮತ್ತೆ? ಇನ್ನು ಬಿಡ್ಲಿಕ್ಕಿಲ್ಲ ನೀನು. ಎಂತದು? ನಾನು ತೆಕ್ಕೊಳ್ತೇನೆ ಮತ್ತೆ ಹಿಂದೆ ಕೇಳಬಾರ್ದು ಮಾತ್ರ. ಎಂತದು ರಾಯರೇ ಅದು? ನಿನ್ನ ಹತ್ರ ಏನಾದ್ರೂ ಹೇಳಿದ್ದೆ ಇಲ್ಲ. ನಾನು ಬೆರಳಿಂದ ತೆಗೆಯುವುದು ಮಾತ್ರ. ಯಾಕೆನಾ? ಕೊಡ್ಲಿಕ್ಕೆ ಬೆರಳು ಕೊಡ್ಲಿಕ್ಕಿಲ್ಲ. ಬೆರಳಿಂದ ತೆಗೆದದ್ದು ಮಾತ್ರ. ನಿಮ್ಮನ್ನು ಒಳ್ಳೆ ಬುದ್ಧಿ ನನಗೆ ಗೊತ್ತುಂಟು. ಏನು? ತೆಗೆದ್ರೆ ಕೊಡಲೇ ಬಿಡುವುದಿಲ್ಲ ನೀವು. ನಿನ್ನ ಬೆರಳು ಕೊಡು. ನನ್ನ ಕೊರಳಿಗೆ ಹಾಕಿ. ನಿಮ್ಮ ನಿಮ್ಮ ಉಂಗುರ ನನ್ನ ಕೊರಳಿಗೆ ಆದಿತ್ತಷ್ಟೇ. ಇಲ್ಲ, ನೋಡುವ. 4 ಬೆರಳು ಕೊಡು ಒಟ್ಟಿಗೆ. ಆಯ್ತು, ಅದು ಹಾಗೆ. ಕೊಟ್ಟವ ಕೆಟ್ಟ. ಎಂತದು? ರಾಯ್ರೆ, ನಿಮ್ಮ ಉಂಗುರದಲ್ಲಿ ನಾನು ನನ್ನ ಹೆಂಡತಿ 4 ಮಂದಿ ಮಕ್ಕಳು ಮೇಲೆ ಕೆಳಗೆ ತಾಗದಾಗೆ ನೇರವಾಗಿ ಹೋಗಿ ಬರ್ಬೋದು. ಜಾಗ್ರತೆ. ಆಯ್ತು ರಾಯ್ರೆ. ನಿನಗೆ ಕೊಟ್ಟಿದ್ದೇನೆ. ಆಯ್ತು ರಾಯ್ರೆ. ಬೆರಳಿಗೆ ಹಾಕಿದ್ದೇನೆ. ಹಾಕಿದ್ದೀರಿ. ಹೌದು. ಕಾಣ್ತಾ ಉಂಟಲ್ಲ? ಹೌದೌದು. ನನಗೆ ಕಾಣುವುದಿಲ್ಲ. ಇರ್ಬಹುದು. ಅಲ್ಲಿ ಇದು ಮುದ್ರೆ ಉಂಗುರ. ಕಾಣುವುದಿಲ್ಲ. ಸಿಕ್ಕಿದ ಹಾಗೆ ನಿನಗೆ ಕಾಣುವ ಹಾಗೆ ಅಲ್ಲಿ ಮಾಡುತ್ತೇನೆ. ಈ ವಿಷಯವನ್ನು ನಮ್ಮ ಅಣ್ಣನವರಲ್ಲಿ ಹೇಳಬೇಕಾಗಿದೆ. ನಡೆಯುತ್ತೇನೆ. ಬೇಹಿನ ಚರರು ಈ ವಿಷಯವನ್ನು ಹೇಳಿದ್ದಾರೆ. ಅವನನ್ನು ಅಲ್ಲಿಂದ ಎಬ್ಬಿಸಿ ಕೊಳ್ಳೋಣ. ಭೀಮಸೇನ ಅವನಲ್ಲಿ ಅಡಗಿ ಕುಳಿತುಕೊಂಡಿದ್ದಾನಂತಾದ್ರೆ ಅವನು ನಾವೇ ಹೋಗಿ ಎಬ್ಬಿಸಿ ಕೊಲ್ಲುವುದು ಸಮಂಜಸವಲ್ಲ. ಯಾಕೆಂತ ಹೇಳಿದ್ರೆ ಆಪತ್ಕಾಲದಲ್ಲಿ ಬಾಂಧವನಾಗಿ ಬಂದವ ವಾಸುದೇವ ಅವನಲ್ಲಿ ಒಂದು ಮಾತು ಹೇಳಿ ಅವನ ಬಳಿಗೆ ಕೌರವ ನಾಪತ್ತೆಯಾಗಿದ್ದಾರೆ ಸುದ್ದಿ ಉಂಟು. ಅವನ ಪತ್ತೆಯಾಗಿದೆ ಈಗ. ಯಾವ ರೀತಿಯಲ್ಲಿ? ಹಾಗೆ ಲೈಪಾಯನ ಸರೋವರದಲ್ಲಿ ಅವ ಅಡಗಿ ಕುಳಿತುಕೊಂಡವನಿದ್ದಾನೆ. ಎಲ್ಲಿ? ಲೈಪಾಯನ ಸರೋವರ ಅಡಗಿ ಕುಳಿತುಕೊಂಡವನಿದ್ದಾನೆ. ಅವನು ಬಗೆ ಹೇಗೆ ಒಳ್ಳೆ ಎಷ್ಟಾದ್ರು ಒಳಗಿದ್ದಾರಲ್ಲ ಮಾತು ಕೇಳಿ ಒಳಗಿದ್ದಾನೆ ಗೊತ್ತಾಗಿರಲ್ವ ಭೀಮ? ಹರಡು ಸಾಧ್ಯ ಉಂಟಾ? ಯಾಕೆ? ನೀರಲ್ಲಿ ಮುಳುಗಿ ಕುಳಿತುಕೊಂಡವ, ಹುತ್ತವನ್ನು ಏರಿದವ, ರಣಕ್ಷೇತ್ರದಲ್ಲಿ ಬೆನ್ನು ಹಾಕಿ ಓಡಿದವ, ಹುಲ್ಲು ಕಡ್ಡಿ ಕಚ್ಚಿಕೊಂಡವ, ಇಂಥವರನ್ನು ನಾವು ಕೊಲ್ಲಬಾರದು ಎಂಬ ನೀತಿ ಇದೆ. ಆ ನೀತಿಗೆ ನಾವು ಬದ್ಧರಾಗಿದ್ದವರಲ್ವೇ?
ಸುಶೀಲರನ್ನು ಪಾಲಿಸುವಂತಹ ವಿಶೇಷವಾದಂತಹ ಬಿರುದು ನಿನಗಿದೆ. ಪಾವನವಾದಂತಹ ಚಂದ್ರವಂಶದಲ್ಲಿ ಜನಿಸಿದವ, ಲೋಕವಿಖ್ಯಾತನಾಗಿದ್ದೀಯ. ಧರ್ಮದ ಪ್ರಭು ನೀನು, ಧರ್ಮದ ಸಾಕಾರ ಮೂರ್ತಿಯೇ ನೀನು. ಹಾಗೆಂದು ನೀನು ಈ ವಿಚಾರದಲ್ಲಿ ಎಡವಿದ್ದಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ದುಷ್ಟರ ಶಿಕ್ಷಣ, ಶಿಷ್ಟರ ಪರಿಪಾಲನೆ ಎನ್ನುವಂತಹ ಉದ್ದೇಶದಲ್ಲಿಯೇ ಚಂದ್ರವಂಶದಲ್ಲಿ ಬೆಳಗುತ್ತಾ ಇದ್ದಿ. ಅಂತಹ ಬಿರುದನ್ನು ಹೊಂದಿದಂತಹ ನೀನು ಈ ಕಾರ್ಯಕ್ಕೆ ಯಾಕೆ ಹೇಳಿಸುತ್ತೀರಿ? ಮಾತೆಯ ನೀನು ಬಾಂಧವ ಅಂತ ಹೇಳ್ತೀವಿ. ಯಾವಾತನೇ ಇರಲಿ, ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆ ಎನ್ನುವಂತಹ ಉದ್ಯೋಗದಲ್ಲಿ ನಿರತನಾದವನಿಗೆ ಧರ್ಮ ಸಂಬಂಧವೇ ಹೊರತು ರಕ್ತ ಸಂಬಂಧವನ್ನು ಯೋಚಿಸಬಾರದು. ಯಾವನು ರಕ್ತ ಸಂಬಂಧವನ್ನು ಯೋಚಿಸಿ ವ್ಯವಹಾರ ಮಾಡುತ್ತಾನೋ ಧರ್ಮವನ್ನು ಉಳಿಸುವಲ್ಲಿ ಹಿಂದುಳಿಯುತ್ತಾನೆ. ನಾವು ಯಾವಾಗಲೂ ಕೂಡ ಧರ್ಮವನ್ನು ರಕ್ಷಿಸಬೇಕು. ಒಂದು ಉದಾಹರಣೆ ಕೊಡ್ತೇನೆ. ನನ್ನ ಸೋದರ ಯಾರು? ಹಂಸ. ಏನು ಮಾಡೋಣ, ಭೂಮಾರಕನಾಗಿದ್ದಾನೆ. ನನ್ನ ಮಾತಾಪಿತರನ್ನೇ ಕಾರಾಗೃಹಿಸಿದ್ದಾನೆ, ಲೋಕಮಾರಕವಾಗಿ ವರ್ತಿಸುತ್ತಾನೆ. ಅಂತಹ ಕಾರಣದಲ್ಲಿ ಸೋದರ ಮಾವ ಎನ್ನುವಂತಹ ಬಂಧುತ್ವವನ್ನು ಯೋಚನೆ ಮಾಡದೆ ಧರ್ಮ ಸ್ಥಾಪನೆಗಾಗಿ ನನ್ನನ್ನು ಕೊಲ್ಲಿರುವೆ ಹೇಳು. ಆದ್ದರಿಂದ ಧರ್ಮ ಉಳಿಸುವಲ್ಲಿ ನಾವು ಹಿಂದುಳಿಯಕೂಡದು. ಧರ್ಮ ಸಂಬಂಧ ಮುಖ್ಯ ಎಂಬುದನ್ನು ಮನಗಾಣಬೇಕು. ದೇವಾ, ನಿನ್ನ ಮಾತಿಗೆ ಹೋಗೋಣ. ಸರೋವರ ಕಾಣ್ತಾ ಉಂಟಲ್ಲ, ನೋಡು. ನೀನು ಧರ್ಮ ಧರ್ಮ ಅಂತ ಹೇಳ್ತಿ. ಅಲ್ಲ, ಅಲ್ಲಿಂದ ಈ ಕಡೆ ಬಂದ ಹಾಗೆ ಕಾಣ್ತಾ ಉಂಟಲ್ಲ. ಏನಯ್ಯ, ಧರ್ಮ ಧರ್ಮ ಬೇಕು. ಆದ್ರೆ ನಾವು ಧರ್ಮದ ಸಾಕಾರ ಮೂರ್ತಿ ಆದಂತಹ ನಿನ್ನನ್ನು ವಂಚನೆ ಮಾಡುವುದಕ್ಕಾಗಿ ಇಂತಹ ಉಪಾಯವನ್ನು ಹೂಡಿದ್ದಾನೆ ಎನ್ನುವುದನ್ನು ಮನಗಾಣಬೇಕು. ಹೌದು, ಯಾವ ರೀತಿಯಲ್ಲಿ? ಅವ ದ್ವೈಪಾಯನ ಸರೋವರ ಮುಳುಗಿದ್ದಾನೆ ಎನ್ನುವುದು ಕಾಣಬೇಕು. ಮುಳುಗಿದವ ಎದ್ದು ಹೋದಂತೆ ಕಾಣಬೇಕು. ಅದಕ್ಕಾಗಿ ಪಾದವನ್ನು ಹಿಂದೆ ಇಡ್ತಾ ಸಂಚರಿಸಿದ್ದಾನೆ. ಏನು ಕಪಟ, ಏನು ಇಂತಹ ವಂಚನೆ ಮಾಡಬಾರದು. ನೀನು ಧರ್ಮವನ್ನು ನಂಬುವ, ನಿನ್ನನ್ನು ವಂಚಿಸಿದ್ದಾನೆ. ಅವ ಒಳಗಿದ್ದಾನೆ, ಆದ್ರೆ ಇದು ನಾಟಕ. ಅವನ ಪಾದ ಈ ರೀತಿ ವರ್ತಿಸುವಂತ ಉದಾಹರಣೆ ನೋಡು. ಮೇಲೆ ನೋಡಿದ್ಯಾ? ಕರಿಬೇಕು, ಒಳಗಿದ್ದಾನೆ. ನೀನು ಧರ್ಮಾತ್ಮ ಅಲ್ವಾ, ನೀನೇ ಕರೆದು ಬಿಡು. ಕೇಳು ಗೌರವ ಪುತ್ರ ಮಿತ್ರಾದಿ ಬಾಂಧವ ಜಾಲವಾದಿ ನೀಳಲು ಬಹುದಿನಿ ನೀರರುಲರು ನೀಳಿಯ ಬರೆಯ ಗೌರವೇಶ್ವರ ಅಖಂಡ ಭಾರತ ವರ್ಷದ ಏಕೈಕ ಚಕ್ರವರ್ತಿಯಾಗಿ ಸುಖದಿಂದ ಬಾಳಬೇಕೆಂಬ ಕನಸನ್ನು ಹೊತ್ತಂತ ಓ ಗೌರವೇಶ್ವರ, ನೀನು ಹೇಳಿಯಂತೆ ಈ ಸರೋವರದಲ್ಲಿ ಅಡಗಿ ಕುಳಿತುಕೊಂಡಿರುವೆಲ್ಲ. ಹೇಳು, ಇದು ಕ್ಷತ್ರಿಯರಿಗೆ ಉಚಿತವಾದುದಲ್ಲ. ರಾಮೇಶ್ವರ ಕ್ಷತ್ರಿಯನಾಗಿ ಬಾ 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 ಬರುವುದಿಲ್ಲ. ಗೊತ್ತಾಗ್ಲಿಲ್ಲ. ನೀನು ಸಾರ್ಥಕ ಉಪನ್ಯಾಸ, ಪೂಜೆ ಪುರಸ್ಕಾರ ಮಾಡೋದಕ್ಕೆ ಒಳ್ಳೆಯದು. ನೀನಲ್ಲ ಗಂಡುಗಳು ಅರ್ಜುನ.
ನಮ್ಮನ್ನು ಭಯಪಟ್ಟು ನೀರಿನಲ್ಲಿ ಎಡೆಗೆ ಕೂತಿದ್ದೀಯಾ? ಬಾ ಮುಂದೆ ನನ್ನೊಂದಿಗೆ ಯುದ್ಧ ಮಾಡು. ನಗುಲ ಸಹದೇವರು ಒಳ್ಳೆಯ ರಥದಲ್ಲಿ ಹೋಗಲು ಮಾತ್ರ ಜಯ. ನೋಡು ಸಹ. ಎಂದು ಗುಣದ ಮುಂದೆ ಯುದ್ಧವನ್ನು ಭಯಪಟ್ಟು ಸರೋವರದಲ್ಲಿ ಅಡಗಿ ಕುಳಿತಿರುವೆಯ ಇದು ಸಹದೇವ ಕರೆಯುತ್ತಿದ್ದಾನೆ. ಬಾ ಅಯ್ಯ, ಬಾ. ಯಾವ ಔಷಧಿ ಎಂಬುದು ಗೊತ್ತಿರಬೇಕು. ಔಷಧಿ ಯಾವುದು ಬೇಕು? ಭೀಮ ಎನ್ನುವ ಔಷಧಿ. ಪ್ರಖ್ಯಾತವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವ ನೀನು. ಹಸ್ತಿನಾವತಿಗೆ ಚಕ್ರವರ್ತಿಯಾಗಬೇಕೆನ್ನುವಂತಹ ಕನಸನ್ನು ಕಂಡವ ನೀನು. ಇಂತಹ ನೀನು ನೀರಲ್ಲಿ ಅಡಗಿದ್ದೀಯ. ಹೇಳು, ಕರೆಯುತ್ತಿರುವವ ಭೀಮ. ಬಾ, ಒಂದು ಆಟ ಆಡು, ಜೂಜಾಟ. ಅದು ಹೇಗೆ? ಕಳವಿನ ಜೂಜಾಟ. ಬಾ, ಏನಿದ್ರು ಕೂಡ ನನ್ನಲ್ಲಿ ತೋರಿಸು. ಆಗುವುದಿಲ್ವಾ? ಬೇಡ ಬಿಡು. ನನ್ನ ಒಡನೆಯಾದಂತಹ ದ್ರೌಪದಿಯನ್ನು ಕರೆದಿದ್ದೇನೆ. ಬಾ, ಅವಳ ಸೀರೆಯನ್ನು ಎಳೆಯುವುದಕ್ಕಾದ್ರೂ ಬಾ. ಬರುವುದಿಲ್ವೇ?
ಬದುಕಿ ಬರ್ತೇನೆ ಅಂತ ಹೇಳಿದ್ದೀಯಾ, ಸತ್ತು ಬರ್ತೇನೆ ಅಂತ ಹೇಳಿದ್ದೀಯಾ? ಹೇ, ಯಾವ ಕನಸನ್ನು ನೀನು ಕಂಡಿದ್ದೀಯೋ ಅದು ಇಂದಿಗೆ ನಿನಗೆ ಆಗುವುದಿಲ್ಲ. ಬಾ, ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ಕರೆಯುತ್ತಿರುವ ಭೀಮ, ಒಂದು ಸಭೆಯಲ್ಲಿ ಏನನ್ನೆಲ್ಲ ಆಡಿದ್ದೀಯೋ ಅದನ್ನು ನಾನು ಇಂದು ತೀರಿಸ್ತೇನೆ. ಆ ಸಾಮರ್ಥ್ಯ ಇದ್ರೆ ಬರುವುದಿಲ್ವಾ? ಬರದಿದ್ರೆ ಗೊತ್ತು ನನಗೆ. ಮಾಡಿದಂತ ಪಾಪಿಗಳು ಯಾರು? ಮಾಡಿದವರೇ. ಆದರೆ ಮೈವರು ಒಬ್ಬನ ನೀನು ಜನದಿಂದ ಎತ್ತಿ ಬಂದವನು ಮಾತ್ರವಲ್ಲ, ಐವರನ್ನು ಏಕಕಾಲದಲ್ಲಿ ಯುದ್ಧಕ್ಕೆ ಎಷ್ಟಾದ್ರೂ ನೀನು ಓರ್ವ, ನಾವು 5 ಮಂದಿ ಇದ್ದೇವೆ. ಆದ ಕಾರಣ ನಿನ್ನಲ್ಲಿ ಹೇಳುವುದಿಷ್ಟೇ, ನಮ್ಮಲ್ಲಿ ಓರ್ವನನ್ನು ಆಯ್ಕೆ ಮಾಡಿಕೊ, ಆ ನಂತರ ಯುದ್ಧ ಮಾಡು. ನಿಮ್ಮ ಇವರಲ್ಲಿ ಓರ್ವನನ್ನು ಆರಿಸಿಕೊಳ್ಳಬೇಕು. ಹೌದು, ಆಯ್ಕೆ ನನಗೆ ಬಿಟ್ಟು. ಏನು ಯುದ್ಧ ಕಾಣಿಯ ನೀನು ಸಿದ್ಧನಿದ್ದೀಯ? ನಿನ್ನ ಬಲು ಏನು, ನಿನ್ನ ಬಲು ಏನು, ನಿನ್ನ ಬಲು ಏನು, ನಿನ್ನ ಬಲು ಏನು,
ಕಿನ್ನರು ಯಮಳರು ಕಿನ್ನರು ಯಮಳರು ಕಿನ್ನರು ಯಮಳರು ಕಿನ್ನರು ಯಮಳರು ಕಿನ್ನರು ಯಮಳರು ಎನ್ನಿ ಭೀಮನ ಕತ್ತಿಗೆ ಎನ್ನಿ ಭೀಮನ ಕತ್ತಿಗೆ ಬಿಡು ಸಣ್ಣವನ ಅರ್ಜುನ ಚಿನ್ನರು ಯಮಳ ಎನ್ನಿ ಭೀಮನ ಎನ್ನಿದಿರಿಗೆ ಬಿಡು ನಿನ್ನಯ ಬರುಹೇನೋ ನಿನ್ನಯ ಬಲು ಹೇಳೋ ಧರ್ಮರಾಯ, ಧರ್ಮಕ್ಕೆ ನೀನೊಬ್ಬ ನಾಯ, ಐವರಲ್ಲಿ ನಾನು ಇದ್ದೇನೆ ಎನ್ನುವ ಹಾಗೆ ಎದೆ ತಟ್ಟಿಕೊಂಡು ಮುಂದೆ ಬರ್ತಾ ಇದ್ದೆ. ಯುದ್ಧಕ್ಕೆ ನೀನು ಆದೀತೆ ಯಾಕೆ? ಧಾರ್ಮಿಕವಾಗಿರುವಂತಹ ಪ್ರವಚನ ಮಾಡುವುದಕ್ಕೆ, ಧಾರ್ಮಿಕ ಭಾಷಣ ಎಲ್ಲಿಯಾದರೂ ಇದ್ರೆ ಹೇಳಿಸಿ ಮಾಡಿಸಿ ಇಟ್ಟಂತ ವ್ಯಕ್ತಿ ನೀನು. ಅದು ಧರ್ಮವಲ್ಲ, ಅದು ಅಧರ್ಮ, ಇದು ಧರ್ಮ ಎನ್ನುವ ಹಾಗೆ ತಿಳಿಯುವುದು ಹೇಳುವುದಕ್ಕೆ. ಅಂದು ವಿರಾಟ ನಗರದಲ್ಲಿ ಕಂಕ ಭಟ್ಟನಾಗಿ ಕವಡೆ ಕಾಯಿಯನ್ನು ತಿರುಗಿಸುತ್ತಾ ಇನ್ನೊಬ್ಬನ ಭವಿಷ್ಯವನ್ನು ಹೇಳುತ್ತಾ ಇದ್ದವಂತೆ. ಅಂತಹ ನಿನಗೇ ನಿನ್ನದ್ದಾಗಿರುವಂತಹ ಭವಿಷ್ಯವನ್ನು ನಿರ್ಧರಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಹೌದೇನು? ಇಂದು ನಾನಿದ್ದೇನೆ, ನಿನ್ನಯ ಬಲು ಏನು ಎಂಬುದು ತಿಳಿದವರೇ ಹೌದು. ಬಲದೊಡ್ಡಾದ್ರೇಶ ಎನ್ನುವ ಹಾಗೆ ನಗರತೆಗೆ ಪಾತ್ರನಾಗಿರುವಂತಹ ಶಲ್ಯ ಭೂಪತಿಯನ್ನು ಕೊಂದು ಕಳೆದವರಂತೆ ನೀನು. ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು ನಾನು, ಯುಧಿಷ್ಠಿರ ಎನ್ನುವ ಹಾಗೆ ತೋರಿಸಿಕೊಟ್ಟಿದ್ದಿ ಪ್ರಪಂಚಕ್ಕೆ. ಹಾಗೆಂದು ನನ್ನಲ್ಲಿ ಹೋರಾಟ ಮಾಡುವುದಕ್ಕೆ ನೀನು ಆದೀತು ಅಂತ ಕೇಳಿದರೆ ಆಗಲಿಕ್ಕಿಲ್ಲ. ಯಾಕೆ? ಸ್ಥಿರವಾಗಿರುವಂತಹ ಬುದ್ಧಿ ನಿನಗಿಲ್ಲ. ಯುದ್ಧ ಬೇಡ, ನಮಗೆ ಕಾಡೆ ಆದೀತು ಎನ್ನುವ ಹಾಗೆ ಹೇಳಿ ಹೋದೆ. ಆಮೇಲೆ ನಮಗಿಂತ ಮೊದಲಾಗಿ ಯುದ್ಧ ಕ್ಷೇತ್ರಕ್ಕೆ ಬಂದು ಬೀಡು ಬಿಟ್ಟವ ನೀನು. ಯಾರು ಹೇಳಿದ್ದನ್ನು ಕೇಳಿದೆಯೋ ನಿನ್ನ ಸ್ಥಿರವಾಗಿರುವಂತಹ ಬುದ್ಧಿಯಿಂದ ಬಂದೆವು. ಅಂತೂ ಬುದ್ಧಿಯಲ್ಲಿರುವಂತಹ ಸ್ಥಿಮಿತವೋ ಸ್ಥಿರತೆಯನ್ನು ಕಳೆದುಕೊಳ್ಳುವಂತಹ ಬುದ್ಧಿ ಚಾಂಚಲ್ಯಕ್ಕೆ ಒಳಗಾಗುವಂತಹ ನೀನು ನನಗಾಗಲಿಕ್ಕಿಲ್ಲ. ಹಿಂದೆ ಮತ್ತೆ ಯಾರು? ಮೂರು ಲೋಕದ ಗಂಡ, ಮೂರು ಲೋಕದ ಗಂಡ, ಅರಿತಿಮಿರ ಮಾತಾಡ, ಅರಿತಿಮಿರ ಮಾತಾಂಡ, ಊರಿನ ತೃಣಪಿಂಡ, ಗಾಂಡೀವಿ ಕೋದಂಡ. ಆದರೆ ಈ ಕೌರವೇಶ್ವರನ ಎದುರಿನಲ್ಲಿ ಬರೇ ಊರ್ವಶಿ ಕೊಟ್ಟ ಶಾಪವೋ, ನೀನು ಮಾಡಿದ ಪಾಪವೋ, ಗಂಡು ಅಲ್ಲದ ಹೆಣ್ಣು ಅಲ್ಲದ ಶಿಖಂಡಿಯಾಗಿ ನಾಟ್ಯಾಭ್ಯಾಸವನ್ನು ಇನ್ನೊಬ್ಬರಿಗೆ ಮಾಡಿಸ. ಸತ್ಯ ಹೇಳ್ಬೇಕು, ನಿನಗೆ ನಾಟ್ಯ ಗೊತ್ತುಂಟೆ? ಕಲಿತಿದ್ಯಾ ನೀನು? ನನಗೆ ಕಲಿಸ್ತೀಯ ನೀನು? ಮಾತಾಡಬೇಡ, ಯಾಕೆ ನಿನ್ನೆಲ್ಲ. ಅಂತೂ ನೀನಾಗಲಿಕ್ಕಿಲ್ಲ. ನಕುಲ ಸಹದೇವ ನಕುಲ ಸಹದೇವ ಒಂದೇ ರಥದಲ್ಲಿ ಯುದ್ಧ ಮಾಡಿದ್ರು ಅಂತಾದ್ರೆ ಪ್ರಪಂಚದಲ್ಲಿ ಅವರನ್ನು ಗೆಲ್ಲುವಂತಹ ಪರಾಕ್ರಮಿಗಳು. ಆದ್ರೆ ಆತ ಸೂಚಿಸಿದ್ದಾನಲ್ವಾ, ಒಬ್ಬರ ಚಿಣ್ಣರವರು. ಆದ್ರೂ ಒಬ್ಬರನ್ನಾರಿಸಿಕೊಳ್ಳಬೇಕು ಅಂತ. ಅವರೆಲ್ಲ ಸಲ್ಲ. ನನ್ನಿಂದ 2 ಪೆಟ್ಟು ತಿನ್ನುವಂತಹ ಚೈತನ್ಯ ಉಂಟು ಅಂತಾದ್ರೆ ಭೀಮಸೇನನಿಗಲ್ಲದೆ ಮತ್ತೊಬ್ಬರಿಗಿಲ್ಲ. ಅಂತಹ ಮಾರುತಿಯನ್ನು ನಿರೀಕ್ಷಿಪೆನು. ಅವನು ಯಾಕೆ ಬೇಕು ನಿನಗೆ? Hallelujah.
ಬರುವಂತಹ ಕೇವಲವಾದ ಕಾರಣ ಅಂದೊಂದು ದಿನದಲ್ಲಿ ದ್ರೌಪದಿಯನ್ನು ದರ ಎಳೆದೆದ್ದು ಹಾಕುವಂತಹ ಪರಿಸ್ಥಿತಿಯಲ್ಲಿ ಭಾಷೆಯನ್ನು ಹಾಕಿಕೊಂಡಿದ್ದ. ನನ್ನ ತೊಡೆಯನ್ನೊಬ್ಬರನ್ನು ಕೊಲ್ತೇನೆ ಎನ್ನುವ ಹಾಗೆ ಅಂತಹ ಭಾಷೆಯನ್ನು ನೆರವೇರಿಸುವುದಕ್ಕೆ ನನ್ನದೊಂದು ಅವಕಾಶವನ್ನು ಒದಗಿಸಿಕೊಡ್ತೇವೆ. ಬೀಡಾವನ್ನು ಕುರುಕ್ಷೇತ್ರದ ಭೂರದಿಕ್ಕಿನಲ್ಲಿರುವಂತಹ ದ್ವೈಪಾಯನ ಸರೋವರದ ತಟ ಇದರ ತನ್ಮಧ್ಯೆ ಕೌರವ ಪಕ್ಷದಿಂದ ನೀನೋರ್ವನೇ ಇರುವೆ, ಪಾಂಡವ ಪಕ್ಷದಲ್ಲೇ ಇವರು ಯಾಕೆ ಹೀಗೆ? ನಿನಗೆ ತೀರ್ಥ ಕೊಡ್ತೇನೆ. ನೀನು ಹೀಗೆ ಆದದ್ದು ಎಲ್ಲಿ ನಿಲ್ಲಬೇಕು ಅಂತ ಇಲ್ಲ. ಯಾರ್ಯಾರಿಗೆ ತೀರ್ಥ ಕೊಡ್ಲಿಕ್ಕಾಯ್ತು, ಯಾರ್ಯಾರನ್ನ ತೀರ್ಥ ಕಸೀಲಿಕ್ಕಾಯ್ತು, ಯಾರ್ಯಾರಲ್ಲಿ ತೀರ್ಥ ಎಷ್ಟುಂಟು ಅಂತ ನೋಡ್ಲಿಕ್ಕಾಯ್ತು. ನಿನ್ನ ಜೀವನ ಪೂರ್ತಿ ಎಂತದ ಅಣ್ಣನಿಗೆ ಬೆಣ್ಣೆ ಹಚ್ಚುವುದೇನೋ ನೀನು? ಯಾಕೆ ಹೀಗೆ ಆಯ್ತು ಹೇಳು? ಕೌರವ ನೋಡ್ಬಾರಿದ್ದಾರೆ, ಆದರೆ ಈ ಕಡೆಯೆಲ್ಲ ಹಾಗಲ್ಲ. ಪಾಂಡವರಿರುತ್ತಾರೆ, ಹೀಗೆ ಪಾಂಡವರೈವರು ಇದ್ದಾರೆ. ಹೌದು, ಅವರವರಲ್ಲಿ ಇರುವ ಹೇಗಾಗಬೇಕು ಹಾಗೆ ಆಗ್ತದೆ, ಹೇಗಾಗಬೇಕು ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ನೀನು ನಾನು ಬರುವಾಗ ಇಷ್ಟು ತಡ ಆಯ್ತು ಇದೆಲ್ಲ ಆಗುವುದು. ಅಣ್ಣ ಯಾವಾಗ ಬರಬೇಕಾಗಿತ್ತು ನಾನು? ಅಣ್ಣ ಏನ ನೀ ಮೊದಲೇ ಬರಬೇಕಿತ್ತು. ಆವಾಗ ಏನಾಯ್ತು? ಸುರಭಿ ಹತಪಾತಕವು ಭೂಮಿಯ ತರಿಸಿ ಬಹು ತೀರ್ಥಗಳ ಸ್ನಾನ ಮಾಡಿದರೆ ಒಳ್ಳೆಯದು. ಮಾತಾಡಬೇಡ ಅಣ್ಣ, ಜರಡು ಸುರಭಿ ಅದು ಯಾಕೆ ತಿರುಗಾಟಕ್ಕೆ ಕಳಿಸಿದ್ದು? ನಾನಾಗಿ ಹೋದದ್ದಲ್ಲ, ತಿರುಗಾಟಕ್ಕೆ ಕಳಿಸಿದ್ದು ನೀನು. ಯಾಕೆ ಹೀಗಾಯ್ತು? ಅಣ್ಣ ನೀನು ಈ ರೀತಿ ನುಡಿವರೆ ಪಕ್ಷವಲ್ಲ ಮಾಡಲು ಇವರಿಂದಾದ ನಾನು ಹೀಗೆ ಮಾತಾಡಬೇಕು. ಈ ಪ್ರಸಂಗದಲ್ಲಿ ನಾನು ಬೇರೆ ಹೇಗೆ ಮಾತಾಡ? ನನಗೆ ಬೇರೆ ಮಾತಾಡಿ ಗೊತ್ತಾಗುದಿಲ್ಲ. ನಿನಗೆ ಬೇರೆ ಮಾತಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ನಾವು ಬೇರೆ ಬೇರೆ ಮಾತಾಡುದು. ಮಾತಾಡಿದ್ದನ್ನೇ ಮಾತಾಡಿದ್ರೆ ಆಗುವುದಿಲ್ಲ. ಅಣ್ಣ ಏನು ನೀನೇನೇ ಹೇಳು, ಏನು ಆಗಬೇಕು, ಹೇಗಾಗಬೇಕು ನಾವು ನಿರ್ಣಯಿಸಿದ ಹಾಗ. ನಾವು ನಿರ್ಣಯಿಸಿದ ಹಾಗೆ ಅಲ್ಲ ಅಂತ ಆದ್ರು 101 ಮಂದಿ ಕೌರವರಿದ್ದವರು. ಹೌದು, ಆ 100 ಮಂದಿಗಳಲ್ಲಿ ಒಬ್ಬ ಇದ್ದ, 101 ಮಂದಿ ಇದ್ದವ ಇವತ್ತು ಅವ ಹೋಗಿದ್ದ. 100 ಮಂದಿ ಕೌರವರು ಇದ್ರು. ಹೌದು, ಆ 100 ಮಂದಿಯಲ್ಲಿ ಇವನೊಬ್ಬನುಳಿದ. ಯಾಕೆ? ಈಗ ಒಬ್ಬನುಳಿದ, ಒಬ್ಬನೇ ಒಬ್ಬನೇ ಉಳಿದನಲ್ಲ. ಏನು ಉಳಿದನಲ್ಲ, ಅವ ಉಳಿಬಾರದಿತ್ತು ಅಂತ ಹೇಳುದು. ಹಾಗಲ್ಲ ತೀರ್ಮಾನ ಮಾಡುವ. ಈಗ ಅವ ಮಾತನಾಡಿ ಈಗ ತೀರ್ಮಾನ ಮಾಡುವುದಕ್ಕೆ ನೀನ ಜನ. ಈಗ ತೀರ್ಮಾನ ಮಾಡುವುದಕ್ಕೆ ನೀನ ಜನ. ನನಗೆ ಪ್ರಶ್ನೆಗೆ ಉತ್ತರ ಬೇಕು. ಅಣ್ಣ, ಅವರು ಯಾಕೆ 99 ಮಂದಿ ಜೊತೆಯಲ್ಲಿ 11 ಲಕ್ಷ ಎಣೆ ಸೈನ್ಯ ಯಾಕೆ ನಾಶ ಹೊಂದಿತ್ತು? ಹಾಗಿದ್ರೆ ಇವರಲ್ಲಿದ್ದದ್ದು 7 ಲಕ್ಷ ಎಣೆ ಸೈನ್ಯ. ಒಂದು ತೀರ್ಮಾನ ಮಾಡುವ. ಏನು ಈವರೆಗೆ ಏನಾಗಿದೆ ತೀರ್ಮಾನ ಮಾಡ್ಲಿಕ್ಕೆ ನೀನು ಹಾಗೆ ತೀರ್ಮಾನ ತೀರ್ಮಾನ ನೀವು ಮಾಡಿ. ನಮ್ಮ ಸಂಸ್ಕಾರ ಅಂತ ನೀನು ಅದರಲ್ಲಿ ಪಾಲು ತೆಗೆದುಕೊಳ್ಳುವುದು ಬೇಡ. ಅಣ್ಣ, ನನಗೆ ಸಿಗುವುದರಲ್ಲಿ ಪಾಲು ನಿನಗೆ ಅಲ್ಲ.
ನನ್ನ ಸಂಸ್ಕಾರ ಹೇಗೆ ಅಣ್ಣ ಇರುವಾಗ ತಮ್ಮ ಮಾತಾಡಬಾರ್ದು. ಮತ್ತೆ ಯಾಕೆ ಪ್ರಾರಂಭ ಮಾಡಿದ್ದು ನೀವು? ಒಂದು ಮಾತಾಡಿದ್ದು ತಪ್ಪಾಯ್ತು. ಅಣ್ಣ ನೀನು ಮುಂದೆ ಏನಾಗಬೇಕು? ನಿನ್ನ ಅಧ್ಯಕ್ಷ ಸ್ಥಾನವರೆಗೆ ಆದದ್ದಲ್ಲ, ಇನ್ನಾಗುತ್ತಾ ಇರುವುದು. ನಿನ್ನ ಅಧ್ಯಕ್ಷ ಸ್ಥಾನ ಕೌರವರ ಬಗ್ಗೆ ನಡೆಯುವಂತಹ ಅಣ್ಣ ಗದಾಯುದ್ಧ ನಡೆಯುತ್ತಾ ಇರುವುದು. ನಿನ್ನ ಅಧ್ಯಕ್ಷ ಸ್ಥಾನದಲ್ಲಿ ಗದಾಯುದ್ಧ ಮುಂದುವರಿಯಿದೆ. ಅಧ್ಯಕ್ಷತೆ ಅಲ್ಲ, ನಿರ್ಣಾಯಕನು ನಾನೇ, ನೀನೆ ಆ ನಿರ್ದೇಶಕನು ಎಲ್ಲ ನೀನೆ. ನಾನು ಹೇಳಿದ್ದಾಗಬೇಕು. ಹೇಗೆ ಆಗಬೇಕು? ಸೊಂಟದಿಂದ ಕೆಳಗೆ, ಕಂಠದಿಂದ ಮೇಲೆ, ಸರಿ. ಹೊಡೆಯ ಕೂಡದು, ಹೊಡೆಯ ಕೂಡದು. ಗದಾಯುದ್ಧದ ತೀರ್ಮಾನ, ಇದು ಗದಾಯುದ್ಧದ ನಿರ್ಣಯ. ಎಲ್ಲರಿಗೂ ಇದನ್ನು ಹೇಳಲಾಗಿದೆ. ಗದಾಯುದ್ಧ ಮುಂದುವರಿಲಿ. ನನಗೆ ನೀವು ವ್ಯವಸ್ಥೆ. ಪ್ರಾಣ ಭಯದಿಂದ ನೀರಿನಲ್ಲಿ ಅಡಗಿ ಕುಳಿತಿದ್ದೀಯ. ಈಗ ಮೇಲೆತ್ತೆಯ ಹೌದು, ಯುದ್ಧಕ್ಕಾಗಿ ನನ್ನನ್ನು ಆಹ್ವಾನಿಸಿದ್ದೀಯ. ಎಲ್ಲ ಕೌರವ, ಒಂದೇ ಗದಾ ಪ್ರಹಾರದಿಂದ ನಿನ್ನನ್ನು ಕೊಂದು ಮುಗಿಸ್ತೇನೆ. ನನ್ನನ್ನು ಕೊಂದು ಮುಗಿಸುವುದಕ್ಕೆ ಊಟ ಅಂತ ಭಾವಿಸಿದೆಯೇನು ನೀನು? ಊಟದಲ್ಲಿ ಬಲು ನಿಪುಣ ನೀನು. ಆದರೆ ನಿನ್ನ ಬೊಪ್ಪಾಟವೋ ಆರ್ಭಟವೋ ಯೂಜಾಟನ ಆ ಸಮಯದಲ್ಲಿ ಎಲ್ಲಿ ಅಡಗಿತ್ತು ಹೇಳು. ನಿನ್ನ ಹೆಂಡತಿಯ ಮಾನವನ್ನು ಕಾಯ್ದುಕೊಳ್ಳುವುದಕ್ಕಾಗದೇ ಇರುವಂತಹ ಚಂಡ ಇಂದು ನಿನ್ನನ್ನು ಇತಿಶ್ರೀ ಮಾಡ್ತೇನೆ. ಈ ಕೌರವೇಶ್ವರನ ಜೀವನದಲ್ಲಿ ಸಂಕ್ರಾಂತಿಯ ದಿನ ಇದು. ಸಂತೋಷವನ್ನು ಅನುಭವಿಸುವಂತಹ ಸಂಕ್ರಾಂತಿ. ನೋಡಿರಿ ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಕರ್ಣ, ಶಾಸನ, ಶಕುನಿ ಮಾವ ಎಲ್ಲವನ್ನು ಅವರು ಎಲ್ಲ ಮೇಲೆ ಇದ್ದಾರೆ. ಆತ್ಮರೂಪಿಗಳಾಗಿ ಅತಿ ಶಬ್ದದಲ್ಲಿ ಅವರಿಗೆ ಕೇಳಿದ್ದ ಅವರಲ್ಲ, ಮತ್ತೆ ನೋಡಲೇಬೇಕಾದವರು ಧರ್ಮಜ ರೂಢಿ
ತಪ್ಪಿ ಹೋಯಿತು ಕನ್ನಡಿ ಗಂಟಾಯ್ತು ಕೈ ತಪ್ಪಿ ಹೋಯಿತು ನೋಡಿರಿ ಧರ್ಮದ ಹೊಟ್ಟೆ ಉರಿಬೇಕು ಅಂತಾದ್ರೆ ಧರ್ಮರಾಜ ರೂಢಿಯೋಳು ಅನಿಲಜ ಬಿದ್ದ ಚಂದವನ್ನು ಈ ಅನಿಲಜ ಭೀಮಸೇನ ಹೌದು ಬಿದ್ರೂ ಚಂದ ಎದ್ರೂ ಚಂದ ನಿಂತ್ರೂ ಚಂದ ಕೂತ್ರೂ ಚಂದ ಆದರೆ ನಾನೊಂದೊಂದು ಬಾರಿ ಏನು ಮಾಡಿದ್ರು ಚಂದ ಕಾಣುವುದಿಲ್ಲ ಅದಕ್ಕೆ ದೂಷಣೆ ಮಾಡುವಂತ ಕೆಲವರಿದ್ದಾರೆ ಅದರಲ್ಲಿ ಇವರು ಪ್ರಮುಖ ಎಲ್ಲ ನೋಡು ಧರ್ಮರಾಯ ನೋಡು 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 ಬರುವುನ ನೋಡು ನೋಡು ನೋಡಬೇಕು ಚಂದ ನೋಡಬೇಕು ತನ್ನ ಮಾನಿನಿಗೆ ಇದ್ದಂತಹ ಆ ಭಾಷೆ ವ್ಯರ್ಥವಾಗಿ ಹೋಯಿತು ಕೈ ತಪ್ಪಿ ಹೋಯಿತು ಭಾಷೆ ಹಾಕಿಕೊಂಡಿದ್ದಾನೆ ಕೌರವೇಶ್ವರನು ತೊಡೆಯನ್ನು ಬರಿದುಕೊಳ್ತೇನೆ ಎನ್ನುವ ಆದರೆ ಕನ್ನಡಿಯ ಗಂಟಾಗಿ ಹೋಯಿತು ಗಂಟಾಗಿ ಆಗಿ ಹೋಯಿತು ಆದರೆ ಹಿಡಿಯುವುದಕ್ಕೆ ಹೋಗ್ತಾನೆ ಅಂತ ಒಳಗೆ ಮಾತ್ರ ಇರುವಂತ ಮೂರ್ಖ ಅನ್ನಿಸಲ್ಪಡುತ್ತಾನೆ ನರ ಸತ್ತವರು ನೀನ್ ಅವರಲ್ಲಿ ಮಾತಾಡಿದ್ರೆ ಆದೀತ ಒಂದಕ್ಕಾದ್ರೂ ಉತ್ತರ ಕೊಡುವಂತಹ ವ್ಯವಧಾನ ಉಂಟ ಅದಲ್ಲ ಇವರು ಮಾತಾಡಿದ್ರೇನು ನೋಡಿದ್ರೇನು ಬಿಟ್ಟದ ಮಾತಾಡಬೇಕಾದವರು ಮಾತಾಡಬೇಕು ಸದೃಶರು ಮಾತನಾಡಲೇಬೇಕಾದವನು ಯಾರಿದ್ದಾರೆ ಇವರನ್ನು ಮಾತನಾಡಿಸುವವನೊಬ್ಬ ಇಲ್ವ ಕಪಟ ರಂಗ 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 ಕಪಟ ನಾಟ ಕಪಟ ಗುಪಿತವೇನೋ ಇನ್ನಂಗ ಗುಪಿತವೇನೋ ಗುಪಿತವೇನೋ ಇನ್ನಂಗ ನಿಪುಣ ಹೀಗದ
ಗುಪಿತವೇನೋ ನಿನ್ನಂಗ ನಿಪುಣ ಅಭಿಮಾನೋ ಚಪಲ ವಿಭಾಗ ರಂಗ ರಂಗ ಕಪಟ ನಾಟಕ ರಂಗ ಕುಪಿತವೇನೋ ಇಂತಹ ವಿದ್ಯಮಾನಗಳನ್ನು ನೋಡುತ್ತಾ ಇದ್ರೂ ಕೂಡ ದೂರದಲ್ಲಿ ನಿಂತು ಮುಗುಳುನಗುತ್ತಾ ಇದ್ದೆ. ನೀಲ ಮಾನುಷ ವಿಗ್ರಹ ಎನ್ನುವ ಹಾಗೆ ನಿಲ್ಲಿಸಿಕೊಂಡ ತಾನೀನು ಪಾಂಡವರನ್ನು ಪ್ರತಿಷ್ಠಾಪನೆ ಮಾಡಿದೆ. ಪ್ರಪಂಚದಲ್ಲಿ ಇಂದಿಗೂ ಪಾಂಡವರು ತಲೆ ಎತ್ತಿ ಬದುಕಬೇಕು ಅಂತಾದರೆ ನೀನೇ ಆಧಾರ. ನೋಡು, ನಿಪುಣ ಭೀಮನನ್ನು ನೋಡು, ಚಪಲತ್ವದೇ ಮಾತಾಡು, ಗೋಪಿಕಾ ಸ್ತ್ರೀಯಲ್ಲಿ ಮಾತಾಡುವಂತಹ ಆ ಚಂದವನ್ನು ಈಗ ತೋರಿಸು ಅಂದು ಹೇಳಿದ್ದಂತೆ. ಕೊಡು ಎನಗೆ ಭೀಮಾರ್ಜುನರನ್ನು, ಮಾದರಾದಿ ದುಷ್ಟರನ್ನು ಕೊಲ್ತೇನೆ ಎಂದು ಹಾಕಿ ನಿನ್ನ ಕೈಯ ಆಯುಧವನ್ನಾಗಿಸಿಕೊಂಡು ಅವರನ್ನೆಲ್ಲ ಕೊಂದಂತ ನಿನಗೆ ಎಂದು ಅವರನ್ನೇ ಅವ ಸತ್ತ ಅಂತಾದರೆ ನಿನ್ನ ಒಂದು ಅಂಗವೇ ಕಳಚಿ ಬಿತ್ತು ಅಂತ ಆಗಲಿಲ್ವೇ? ಆದ್ದರಿಂದ ಹೇಳು ಹೇಳು, ಅವನನ್ನು ಎಬ್ಬಿಸು. ಯಾಕೆ ಈ ಕುಪಿತ, ಯಾಕೆ ಈ ಕುಪಿತ? ಶಿವ ಏನಾಗಿ ಹೋಯ್ತು, ಏನಾಗಿ ಹೋಯ್ತು? ಅವಸರ ಮಾಡಬೇಡ, ಏನೋ ವಿಷಯ ಕೇಳಿದ್ದಾರೆ. ಅಣ್ಣ 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 ಬಿಟ್ರೆ ಬೇರೆ ಭಾಷಾರ್ಥ ಆಗೋದಿಲ್ಲ. ನೀನು ಅಣ್ಣ ಅಲ್ವಲ್ಲ, ತಮ್ಮ ಅಲ್ವಾ? ಅದನ್ನೇ ಹೇಳ್ತಾ ಇರೋ. ಅಣ್ಣ ಅಣ್ಣ ಯಾಕಂದ್ರೆ ಈಗ ಹೇಳು, ಪಾಂಡವರ ಇವರನ್ನು ಹೊಡೆದು ನಡೆಸ್ತಾರೆ, ಮುಸಲಕ್ಕೆ ಬಲಿ ಕೊಡ್ತಾರೆ. ನಾನು ಅಣ್ಣ ಕೌರವನ ತೊಡಗೆ ಯಾಕೆ ಇವ ಹೊಡೆದ? ಯಾರು ಗದಾಯುದ್ಧದ ನಿರ್ಣಯವನ್ನು ನಿಯಮವನ್ನು ಹೊಡೆದವನಿದ್ದಾನೆ. ಯಾರು? ಯಾವಾಗ? ಭೀಮ. ಭೀಮ ಹೊಡೆದ. ಭೀಮ ಎಲ್ಲಿ ಹೊಡೆದ? ಹೌದು, ಅವ ಮೊದಲು ನನ್ನ ತಲೆಗೆ ಹೊಡೆದಿದ್ದಾನೆ. ಹೌದು, ಅದು ಅದವ ಗದೆಯನ್ನು ತಿರುಗುತ್ತಾ ಇರುವಾಗ ಇವ ತಲೆ ಕೊಟ್ಟದ್ದು. ಆ ತಲೆ ಬಂದದ್ದಲ್ಲ. ಅದು ಯಾಕೆ ಹೇಳು? ಯಾಕೆ? ಈಗ ತೊಡೆಗಾಗಿ ಹೊಡೆದವ, ಹಾ. ಇವ ಹಾರಿದ. ಹಾ. ಈ ಹಾರುವಾಗ ಹಾ. ಎಲ್ಲೋ ಬಿಡ್ಬೇಕಾದ ಹೊಡೆತ ತೊಡೆಗೆ ಬಿದ್ದು ಹೋದದ್ದು, ತೊಡೆಗಾಗಿ ಹೊಡೆದದ್ದಲ್ಲ ಅದು. ಬಿಡು, ಪಾಪವೋ ಪುಣ್ಯವೋ, ಅಣ್ಣ. ಪಾಪಿ ಪಾಪಿಯೇನ ಹನ್ಯತೆ. ಅಣ್ಣ, ಯಾರು ಪಾಪವನ್ನು ಮಾಡ್ತಾರ ಅವನ ಪಾಪವೇ ಅವನನ್ನು ಬಲಿ ತೆಗೆದುಕೊಳ್ಳುತ್ತದೆ. ಖಂಡಿತ ಹೌದಣ್ಣ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಖಂಡಿತ ಹೌದು. ಅಲ್ವೇ? ಸತ್ಯ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನ್ಯಾಯಸಮ್ಮತವಾದ ಯುದ್ಧವೂ ಸಾಧ್ಯದೆ. ಹಾ. ಅದರಲ್ಲಿ ನ್ಯಾಯಸಮ್ಮತವಾದವ ಇದ್ದವರಿಗೆ ನ್ಯಾಯವು ದೊರಕಿದೆ ಎನ್ನುವುದು ಸುಸ್ಪಷ್ಟ ಎಂದಾದ ಮೇಲೆ ಸತ್ಯಮೇವ ಜಯತೆ ಅಣ್ಣ. ಎಷ್ಟಾದ್ರೂ ನಾನಿಲ್ಲಿಗೆ ಬಂದದ್ದು ಈಗ ಹೌದು ಪಾಂಡವರ ಇವರಿಗೆ ಹೌದು. ಒಳ್ಳೆಯ ಕೊಡ್ತೇನೆ, ನನ್ನ ಹೆಂಡತಿಯನ್ನು ಮತ್ತೆ ಆದೀತು, ಹೌದು. ಧರ್ಮರಾಜ, ಭೀಮಾರ್ಜುನ ಕುಲ ಸಹದೇವರೇ, ದೇವರೇ, ಈ ದೇಹ ಶಾಶ್ವತವಲ್ಲ, ಅಸ್ಥಿರ ದೇಹ. ಅಂದ್ರೆ ಭೂಮಿ ಸ್ಥಿರ. ಯಾವ ಸ್ಥಿರವಾದ ಭೂಮಿಯನ್ನು ಅಸ್ಥಿರವಾದಂತಹ ದೇಹ ಇರುವಂತಹ ಮಾನವರು ಬಯಸುತ್ತಾರೋ ಅದು ಮೂರ್ಖತನದ
ಗಮನಿಸಿ, ಯಾರು ಈ ಭೂಮಿಯಲ್ಲಿ ಶಾಶ್ವತವಲ್ಲ. ಸ್ಥಿರವಾದಂತಹ ಭೂಮಿಯನ್ನು ಯಾರು ಆಶಿಸುತ್ತಾನೋ ಆಶಿಸಿದ ಪರಿಣಾಮವಾಗಿ ಕೊನೆ ಗಳಿಗೆಯಲ್ಲೂ ಕೂಡ ಸುಯೋಧನ, ನಾನು ದುರ್ಯೋಧನ ಅಂತ ಹೇಳುವುದಿಲ್ಲ, ಸುಯೋಧನ ಕೊನೆಗೂ ಕೂಡ ಬೀಳುವಾಗ ಆ ಮಣ್ಣನ್ನು ಗಟ್ಟಿಯಾಗಿ ಅವಕ್ಕೆ ಹಿಡಿದಿದ್ದಾನೆ. ಯಾಕೆ? ಭೂಮಿ ನಿಮ್ಮನ್ನು ಬಿಡುವುದಿಲ್ಲ ಅಂತ. ಬಿಡುವುದು ಯಾರನ್ನು? ಭೂಮಿ ಯಾರನ್ನು ಬಿಡುವುದಿಲ್ಲ, ಮಾನವರು ಯಾವುದನ್ನು ಬಿಡುವುದಿಲ್ಲ. ಪ್ರಾಣ ಬಿಟ್ಟ ಬಳಿಕ ದೇಹ ಇದು ಅಸ್ಥಿರವಾದನ್ನು ಹೋಗಿ ಹೋಗ್ತದೆ. ಆತ್ಮ ಶಾಶ್ವತವಾದ್ದು, ಅವಿಚ್ಛಿನ್ನವಾದ್ದು. ಆದ್ದರಿಂದ ಈ ಆಸೆ ಎನ್ನುವುದು ನಾಶಕ್ಕೆ ಕಾರಣ ಎನ್ನುವಂತಹ ಕಥಾಂತರ್ಗತವಾದಂತಹ ತತ್ವ ಪ್ರಸಾದವೆಳೆದಿ ಯಾರು ಈ ಪುಣ್ಯ ಕಥಾಭಾಗವನ್ನು ಶ್ರದ್ಧಾ ಭಕ್ತಿಗಳನ್ನು ಹಾಡ್ತಾರೋ, ಆಡಿಸ್ತಾರೋ, ನೋಡ್ತಾರೋ, ನೋಡುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಅಂತಹ ಪುಣ್ಯಾತ್ಮರಿಗೆ ನಾವು ನಂಬಿಕೊಂಡು ಬರುತ್ತಿರುವಂತಹ ಕಟೀಲು ದುರ್ಗಾಪರಮೇಶ್ವರಿ ಹಾಗೂ ಪುತ್ತೂರು ಮಹಾಲಿಂಗೇಶ್ವರ, ಸಂಪಾಯ ಕಲ್ಲುಗುಂಡಿ ಮಹಾಲಿಂಗೇಶ್ವರ, ಪಂಚಲಿಂಗೇಶ್ವರ ಆಯುಷ್ಯ, ಆರೋಗ್ಯ, ಭಾಗ್ಯಗಳನ್ನು ನೀಡಿ ಕೇಳಿಕೊಳ್ಳುತ್ತಾ ಪುಣ್ಯ ಕಥಾಭಾಗಕ್ಕೆ ಮಂಗಳ ಗೀತೆ ಹಾಕಿ ಮಂಗಳಂ ಜಯ ಮಂಗಳಂ ಜಯ ಮಂಗಳ ಶ್ರೀ ಮಂಜುನಾಥಗೆ ಮಂಗಳ ಮಹಾಗಣಪತಿಗೆ ಮಂಗಳ ಮಹಾಲಿಂಗಗೆ ಮಂಗಳ